ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ನಿಪಾನ್ ಪೇಂಟ್, ಏಷ್ಯಾಸ್ ರಿಯಲ್ ನಂಬರ್ 1 ಪೇಂಟ್, SDM ಕಾಲೇಜು ಉಜಿರೆ. ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಈ ದಿವಸ ನಾವು CNG ಕೊರತೆ ಬಗ್ಗೆ ಮಾತಾಡ್ತಾ ಇದ್ದೇವೆ. ವಾಹನ ಸವಾರರು ಅಥವಾ ಏನು ವಾಹನಗಳು ಬಳಸ್ತಾ ಇರುವಂಥ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅದು ಮಂಗಳೂರು ಅಥವಾ ಕರಾವಳಿ ಭಾಗದಾದ್ಯಂತ ದೊಡ್ಡ ಮಟ್ಟದಲ್ಲಿ ಕೊರತೆ ಎದುರಾಗಿದೆ. ಯಾಕಂದರೆ ಸಾಕಷ್ಟು ಅದರ ಸ್ಟೇಷನ್ಗಳು, ಬಂಕ್ಗಳಿದ್ದಾವೆ, ಆದರೆ ಇವತ್ತು ವಾಹನಗಳಿಗೆ ಬೇಕಾದ ಗ್ಯಾಸ್ಗಳು ಲಭಿಸ್ತಾ ಇಲ್ಲ. ಇದರಿಂದಾಗಿ ವಾಹನ ಸವಾರರು ಏನು ಕಿಲೋಮೀಟರ್ ಗಟ್ಟಲೆ ಸಾಲು ನಿಲ್ಲಬೇಕಾದ, ಜೊತೆಗೆ ಏನು ರಾತ್ರಿ ಪೂರ್ತಿ ಈ ಒಂದು ಏನು ಸ್ಟೇಷನ್ಗಳಲ್ಲಿ ಅಥವಾ ಬಂಕ್ಗಳಲ್ಲಿ ಏನು ನಿದ್ದೆ ಹೋಗದೆ ಕಾಯಬೇಕಾದಂಥ ಪರಿಸ್ಥಿತಿ ಉಂಟಾಗಿದೆ. ಭಾರಿ ಏನು ಆತಂಕಕಾರಿಯಾದ ಈ ಒಂದು CNG ವಾಹನ ಬಳಕೆ ಏನು CNGಯನ್ನು ಬಳಕೆ ಮಾಡ್ತಾ ಇರುವಂಥ ವಾಹನ ಸವಾರರು ಅಥವಾ ವಾಹನದ ಮಾಲೀಕರಿದ್ದಾರೆ. ಅವರು ತೀವ್ರ ಏನು ಆತಂಕ ಪಡುವಂಥ ಒಂದು ಸನ್ನಿವೇಶ ಇದೆ. ಏನು ಸಮಸ್ಯೆ ಇದು, ಯಾಕೆ ಸಮಸ್ಯೆ ಉಂಟಾಯಿತು, ಏನು ಪರಿಹಾರ, ಎಲ್ಲ ವಿಚಾರವಾಗಿ ನಾವು ಇವತ್ತು ಮಾತಾಡಲಿಕ್ಕಿದ್ದೇವೆ. ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಈ ಒಂದು CNG ಬಳಕೆದಾರರ ಸಂಘದ ಸದಸ್ಯರು, ಅಂದರೆ CNG ಅಂದರೆ ಈ ಗ್ಯಾಸನ್ನು ಬಳಸಿ ತಮ್ಮ ವಾಹನಗಳನ್ನು ಓಡಿಸ್ತಾ ಇರುವಂಥ 3 ಮಂದಿ ನಮ್ಮ ಜೊತೆಗೆ ಇವತ್ತು ಸ್ಟುಡಿಯೋದಲ್ಲಿದ್ದಾರೆ. ಶರತ್ ಸರಳಾಯ ಅವರು, ಶ್ರೀನಾಥ್ ರಾವ್ ಅವರು, ಜೊತೆಗೆ ಪೂರ್ಣಿಮಾ ಭಟ್ ಅವರು. ನಾನು 3 ಮಂದಿಯನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ ಸರ್. ನಿಮಗೆ 3 ಮಂದಿ ಕೂಡ ನಮಸ್ಕಾರಗಳು. ಶ್ರೀನಾಥ್ ಅವರು ನನ್ನ ಏನು ಪಕ್ಕದಲ್ಲಿದ್ದಾರೆ. ಶ್ರೀನಾಥ್ ಸರಳಾಯ ಅವರು ಮೆಕ್ಯಾನಿಕಲ್ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರ್. ಆಮೇಲೆ ಅವರು ಖಾಸಗಿ MNC ಕಂಪನಿಯಲ್ಲಿ ಒಂದರಲ್ಲಿ, ಬೆಂಗಳೂರಿನ ಕಂಪನಿಯೊಂದರಲ್ಲಿ ಏನು ವೃತ್ತಿ ನಿರತರಾಗಿದ್ದಾರೆ. ಜೊತೆಗೆ ಏನು ಕಾರ್ ಬಳಕೆ ಮಾಡ್ತಾ ಇದ್ದವರು CNG ಇಂಧನ ಮೂಲಕ ಅವರು ತನ್ನ ಕಾರನ್ನು ಚಲಾಯಿಸ್ತಾ ಇದ್ದಾರೆ. ಏನು ಕಾರು ಎತ್ತ ಅನ್ನೋದನ್ನು ಅವ್ರ ಹತ್ರ ನಾನು ಆಮೇಲೆ ಮಾತಾಡಿಸ್ತೇನೆ. ಶ್ರೀನಾಥ್ ರಾವ್ ಅವರು ಮಂಗಳೂರಿನಲ್ಲಿ ಫಾರ್ಮಾಸ್ಯೂಟಿಕಲ್ ಕಂಪನಿಯೊಂದರಲ್ಲಿ ಏನು ಸೇಲ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಪೂರ್ಣಿಮಾ ಭಟ್ ಅವರು ಮಂಗಳೂರಿನಲ್ಲಿ ಅವರದೇ ಆದಂಥ ಒಂದು ಏನು ಅರಿವು ಅನ್ನುವಂಥ ಒಂದು ಸಂಸ್ಥೆ, ಅದು ವಿಶೇಷ ಮಕ್ಕಳಿಗೆ ತರಬೇತಿ ಕೊಡುವಂಥ ಒಂದು ಕೇಂದ್ರವನ್ನು ಅವರು ನಡೆಸ್ತಾ ಇದ್ದಾರೆ. ಸಾಕಷ್ಟು ಸಮಯ ಅವರು ಏನು ಅಮೆರಿಕದಲ್ಲಿ ಎದ್ದುಕೊಂಡು ಏನು ಉದ್ಯೋಗದಲ್ಲಿ ಇದ್ದವರು ಇವಾಗ ಮಂಗಳೂರಿನಲ್ಲಿ ಅವರದೇ ಆದಂಥ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. 3 ಮಂದಿ ಕೂಡ ಏನು ಈ ಒಂದು ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಬಳಕೆ ಮಾಡಿ ವಾಹನವನ್ನು ಓಡಿಸ್ತಾ ಇರುವವರು ಅಥವಾ ವಾಹನಗಳ ಮಾಲೀಕರು. ಇವತ್ತು ಉಂಟಾಗಿರುವ ಆತಂಕ ಯಾವುದು ಅಂತ ಸಾಮಾನ್ಯ ಪೆಟ್ರೋಲ್ ಅಥವಾ ಡೀಸೆಲ್ ಬಳಕೆದಾರರಿಗೆ ಗೊತ್ತಾಗಿರ್ಲಿಕ್ಕಿಲ್ಲ. ನಾನು ಆರಂಭದಲ್ಲಿ ಇಲ್ಲೊಂದು ನಮಗೆ ಇವತ್ತಿನ ಈ ಕ್ಷಣದ ಈ ಒಂದು CNG ಗ್ಯಾಸ್ ಸ್ಟೇಷನ್ನ ಎದುರು ಸಾಲು ಅಂತ ಹೇಳಿದರೆ ಸಣ್ಣ ಸಾಲೇನಲ್ಲ, ಸುಮಾರು 1 ಕಿಲೋಮೀಟರ್ನಷ್ಟು ಸಾಲು ವಾಹನಗಳು ನಿಂತಿರುವುದನ್ನು ತೋರಿಸ್ತೇನೆ ನಿಮಗೆ. ಆಮೇಲೆ ನಾನು ಈ ಒಂದು ಮಾತುಕತೆಯನ್ನು ಏನು ಮುಂದಕ್ಕೆ ಕೊಂಡೋಗ್ತೇನೆ. ಈ ಸಂಜೆ ಹೊತ್ತಿಗೆ ಏನು ಸುದೀರ್ಘವಾದ ಸಾಲು ನೋಡಿ, ನೀವು ನೋಡ್ತಾ ಇದ್ದೀರಿ. ನೀವೇ ಆಲೋಚನೆ ಮಾಡಿ ಎಷ್ಟು ಉದ್ದದ ಕ್ಯೂ ವಾಹನಗಳು ಈ ರೀತಿಯಾಗಿ ನಿಂತ್ಕೊಂಡಿದೆ ಅಂತ. ಆಶ್ಚರ್ಯ ಆಗ್ಬೋದು ಅದು ಬೀದಿಯಲ್ಲಿ ಹೋಗುವವರಿಗೆ ಅಥವಾ ಇದನ್ನು ನೋಡಿದವರಿಗೆ, ಇಂಥ ಏನು ಸ್ಥಿತಿ ಉಂಟಾ ಅಂತ. ನೋಡ್ತಾ ಹೋಗಿ ಎಷ್ಟು ಉದ್ದ ಸಾಲುಗಳು ನಿಂತಿವೆ. ಪಾಪ ಈ ವಾಹನ ಮಾಲೀಕರ ಸಮಯ, ಅವರ ಶ್ರಮ ನೋಡಿ, ಎಷ್ಟು ಸಮಯವನ್ನು ಅವರು ತಮ್ಮ ವಾಹನಕ್ಕೆ ಇಂಧನ ತುಂಬಿಸಿಕೊಳ್ಳಿಕ್ಕೆ ಎಲ್ಲರೂ ಗ್ಯಾಸ್ನಲ್ಲಿ ಓಡ್ತಾ ಇರುವಂಥ ವಾಹನದ ಮಾಲೀಕರುಗಳು ಅಥವಾ ಅಂಥ ವಾಹನಗಳನ್ನು ನಡೆಸುವವರು ನೋಡಿ. ಇದು ಎಲ್ಲಿದು ಪ್ಲೇಸ್ ಮೇಡಮ್? ಇದು ಪ್ಲೇಸ್ ಕಾವೂರು. ಕಾವೂರು, ಮಂಗಳೂರಿನ ಕಾವೂರಿನಲ್ಲಿ CNG ಸ್ಟೇಷನ್ ಎದುರು ಇವತ್ತು ನೋಡಿ, ಇಲ್ಲಿ ನೋಡಿ, ಇದು ಆಟೋದವರು ರಾತ್ರಿ ಏನು ಈ ಒಂದು CNG ಸ್ಟೇಷನ್ ಎದುರು ನಿದ್ದೆ ಮಾಡಿರುವಂಥದ್ದು. ಮುಲ್ಕಿಯಲ್ಲಿ ಲೋಡ್ ಬರಲಿಕ್ಕೆ ವೇಟ್ ಮಾಡ್ತಾರೆ ನೋಡಿ, ಕಾಯ್ತಾ ಇರುವಂಥ ದೃಶ್ಯಗಳಿದು. ಇದು ಮುಲ್ಕಿಯಲ್ಲಿ ಆಟೋದವರು ಕಾಯ್ತಾ ಇರುವಂಥ ದೃಶ್ಯಾವಳಿಗಳು. ಸೊ ಪಾಪ, ಯಾಕಂತ ಹೇಳಿದ್ರೆ ಈಗಷ್ಟೇ ನಮ್ಮಲ್ಲಿ ಏನು ಲಾಕ್ಡೌನ್ ತೆರೆದುಕೊಂಡಿದೆ. ಜನರು ಅವರ ಉದ್ಯಮ ವ್ಯವಹಾರಗಳೆಲ್ಲ ಒಂದು ಹಂತದಲ್ಲಿ ಮತ್ತೆ ಓಪನ್ ಅಪ್ ಆಗ್ತಾ ಇದೆ. ಅಂತಹ ಸಂದರ್ಭದಲ್ಲಿ ನೋಡಿ, ಅವರು ಬಂಕ್ನಲ್ಲಿ ಮಲಗಿದ್ದಾರೆ. ಸೊ ಇಂಥ ಪರಿಸ್ಥಿತಿ ಉಂಟಾಗಿದೆ.
ಸೊ ಎಸ್ ಕರಾವಳಿಯ ಜನಪ್ರತಿನಿಧಿಗಳು ಅಥವಾ ಜನರು ಏನು ಮಾಡ್ತಾ ಇದ್ದಾರೆ ಅನ್ನುವಂಥ ಈಗ ಆ ಪರಿಸ್ಥಿತಿ ಯಾಕಂತ ಹೇಳಿದ್ರೆ ಸೊ ಇಂಥ ಏನು ಸಂದರ್ಭದಲ್ಲಿ ನಮ್ಮ ಜನಪ್ರತಿನಿಧಿಗಳು ಅಥವಾ ನಮ್ಮ ಜಿಲ್ಲಾಡಳಿತಗಳು ಏನು ಮಾಡ್ತಾ ಇದ್ದಾವೆ ನೋಡಿ ಎಲ್ಲ ಈ ರೀತಿಯಾಗಿ ತಮ್ಮ ಕೆಲಸದ ಅವಧಿಯನ್ನು ತಾವು ದುಡಿಮೆ ಮಾಡಬೇಕಾದ ಆ ಅವಧಿಯಲ್ಲಿ ಇವರು ಈ ರೀತಿಯಾಗಿ ಕಾದು ನಿಲ್ಲಬೇಕಾದ ಇಡೀ ರಾತ್ರಿ ಪೂರ್ತಿ ಕಾದು ನಿಲ್ಲಬೇಕಾದಂಥ ಪರಿಸ್ಥಿತಿ ಉಂಟಾಗಿದೆ ಅಂತ ಹೇಳಿದ್ರೆ ಈ ಏನು ಆಟೋದವ್ರದ್ದು ಕಾರ್ನವ್ರದ್ದು ಪರಿಸ್ಥಿತಿ ಏನಿರ್ಬೋದು ನೀವು ನೋಡಿ. ಇದು ಮಂಗಳೂರಿನಲ್ಲಿರುವಂಥ ಎಷ್ಟು ಸ್ಟೇಷನ್ಗಳಿದ್ದಾವೆ ಸರ್ ಮಂಗಳೂರು ಆಸುಪಾಸಲ್ಲಿ? 5. ಎಲ್ಲೆಲ್ಲಿ? ಒಂದು ಅಡ್ಯಾರ್, ಆಮೇಲೆ ಮತ್ತೆ ಇಲ್ಲಿ ಕಾವೂರು ಸ್ಟೇಷನ್ ಇದೆ, ಆಮೇಲೆ ಮೂಲ್ಕಿ ಮತ್ತೆ ಮೂಲ್ಕಿ 2, ಒಂದು ಕೂಳೂರಲ್ಲಿ ಉಂಟು. ಕೂಳೂರು. ಓಹೋ ನೋಡಿ, ಇದು ಆಟೋದವರು ಕ್ಯೂ ನಿಂತಿರುವಂಥದ್ದು. ಎಸ್ ನೋಡಿ ಇದೆಲ್ಲ ಏನೋ ವೀಕ್ಷಕರಿಗೆ ನಾನು ಆರಂಭದಲ್ಲಿ ತೋರಿಸಿರುವಂಥ ಎಷ್ಟೋ ಮಂದಿಗೆ CNG ಏನು ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಬಳಕೆ ಮಾಡ್ತಾ ಇರುವಂತಹ ವಾಹನ ಸವಾರರು ಅಥವಾ ವಾಹನಗಳ ಮಾಲೀಕರು ಎದುರಿಸ್ತಾ ಇರುವ ಸಮಸ್ಯೆ ಏನಿದು, ಈ ರೀತಿಯಾಗಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ಬೇಕಿದ್ರೆ ಅವರ ದಿನದ ಶ್ರಮ, ದಿನದ ದುಡಿಮೆ, ದಿನದ ವ್ಯವಹಾರವನ್ನೆಲ್ಲ ಬಿಟ್ಟು ಇಲ್ಲಿ ಬಂದು ನಿಲ್ಲಬೇಕಾದಂಥ ಪರಿಸ್ಥಿತಿ ಉಂಟಾಗಿದೆ. ಶರತ್ ಸರಳಾಯ್ ಅವರೇ, ನೀವು ಯಾವ ವಾಹನ ಬಳಕೆ ಮಾಡ್ತಾ ಇದ್ದೀರಿ, ಎಷ್ಟು ಸಮಯದಿಂದ ಮಾಡ್ತಾ ಇದ್ದೀರಿ, ಯಾಕೆ CNGಯನ್ನು ನೀವು ಆಯ್ಕೆ ಮಾಡಿಕೊಂಡ್ರಿ? ಸೊ ನಾನು ಎರ್ಟಿಗಾ SCNG ಅಂತ ಗಾಡಿಯನ್ನು ಪರ್ಚೇಸ್ ಮಾಡಿದ್ದೇನೆ. ನಾನು 2020 ಅಕ್ಟೋಬರ್ 3ಗೆ ಪರ್ಚೇಸ್ ಮಾಡಿದ್ದೀನಿ. ಆಗ ಇಲ್ಲಿ CNG ಸೆಟಪ್ ಇನ್ಸ್ಟಾಲೇಷನ್ ಮಾತ್ರ ಆಗ್ತಾ ಇತ್ತು, ಇನ್ನು ಕೂಡ ಗ್ಯಾಸ್ ಬರಲಿಲ್ಲ. ನಾನು ಯಾಕೆ ಚೂಸ್ ಮಾಡಿದೆ ಅಂತ ಹೇಳಿದ್ರೆ, ನನಗೆ ಪುಣೆ ಮತ್ತೆ ಡೆಲ್ಲಿ ಎಲ್ಲ ಹೋಗಿ ಟ್ರಾವೆಲ್ ಮಾಡಿ ನನ್ನ ಜಾಬ್ ಪ್ರೊಫೆಷನಲ್ಲಿ ಅನುಭವ ಉಂಟು. ಸೊ ಈ ಪ್ರಾಜೆಕ್ಟ್ ಮಂಗಳೂರಿಗೆ ಬರ್ತದೆ ಅಂತ ಗೇಲ್ ಗ್ಯಾಸ್ ಅವರು ಎಷ್ಟೋ ಸಮಯದಿಂದ ಉದಯವಾಣಿ ನ್ಯೂಸ್ ಅಲ್ಲಿ ಕೊಡ್ತಾ ಇದ್ರು. ಸೊ ಆ ಒಂದು ಭರವಸೆಯಲ್ಲಿ ನಮಗೆ ಬೇಗನೆ CNG ಇಲ್ಲಿ ಲಭ್ಯವಾಗ್ತದೆ. CNG ರನ್ನಿಂಗ್ ಕಾಸ್ಟ್ ತುಂಬಾ ಕಮ್ಮಿ ಉಂಟು. ಅಷ್ಟೇ ಅಲ್ಲದೆ ಮೈಲೇಜ್ ಇಂಪಾರ್ಟೆಂಟ್. 1 ಲೀಟರ್ ಪೆಟ್ರೋಲ್ ಅಲ್ಲಿ ನಮಗೆ ಸಿಗುವ ಮೈಲೇಜ್ 1 kg CNG ಅಲ್ಲಿ 2 ಲೀಟರ್ ಪೆಟ್ರೋಲ್ ಮೈಲೇಜ್ ಸಿಗ್ತದೆ. ಹಾಗಾದ್ರೆ 1 kg ಗ್ಯಾಸ್ ಯೂಸ್ ಮಾಡಿದ್ರೆ ನಮಗೆ 130 ರೂಪಾಯಿ ಉಳಿಸಬಹುದು. ದಟ್ ಈಸ್ 1 ಪಾಯಿಂಟ್. ಸೆಕೆಂಡ್ ಥಿಂಗ್ ಅಂತ ಹೇಳಿದ್ರೆ, ಈಗ ಮಾರುತಿ ಅವರು ಡೀಸೆಲ್ ಸ್ಟಾಪ್ ಮಾಡಿ CNG ಗಾಡಿಯನ್ನು ಮಾತ್ರ ತರ್ತಾ ಇದ್ದಾರೆ, ಪೆಟ್ರೋಲ್ CNG ಅದರಲ್ಲಿ 2 ಇದೆ. ಈಗ ಅದರಲ್ಲಿ ಏನು ಪವರ್ ಡಿಫರೆನ್ಸ್ ಬರುವುದಿಲ್ಲ, ನಿಮ್ಗೆ ಗೊತ್ತೇ ಆಗುದಿಲ್ಲ ಅದು ಪೆಟ್ರೋಲ್ ಅಲ್ಲಿ ಉಂಟಾ ಗಾಡಿ CNG ಅಲ್ಲಿ ಉಂಟಾ ಅಂತ. ಅಷ್ಟೇ ಅಲ್ಲದ್ರೆ ಡೆಲ್ಲಿಯಲ್ಲಿ ನೀವು ಹೋದ್ರೆ ಯಾವುದೇ ಡೀಸೆಲ್ ಗಾಡಿ ಅಲೌಡ್ ಇಲ್ಲ, ರಿಜಿಸ್ಟ್ರೇಷನ್ ಇಲ್ಲ. ಯಾಕಂದ್ರೆ CNG ಇಸ್ ವೆರಿ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ, ಲೋ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಗ್ಯಾಸ್ ಇದು ಫ್ಯೂಲ್. ಮತ್ತೆ ಖರ್ಚು ಕೂಡ ಕಡಿಮೆ. ಮತ್ತೆ ಪೆಟ್ರೋಲ್ ಗಾಡಿಗೆ ಮೇಂಟೆನೆನ್ಸ್ ಆಬ್ವಿಯಸ್ಲಿ ಎಲ್ಲರಿಗೂ ಕಾಮನ್ ಪಾಯಿಂಟ್, ಅದು ಗೊತ್ತಿರೋದು. ಡೀಸೆಲ್ಗೆ ಹೈ ಮೇಂಟೆನೆನ್ಸ್ ಕಾಸ್ಟ್. ಈಗ ಫ್ಯೂಲ್ ಕೂಡ ಡೀಸೆಲ್ ಪೆಟ್ರೋಲ್ ಅಲ್ಲಿ ಜಾಸ್ತಿ ವ್ಯತ್ಯಾಸ ಇಲ್ಲ. ಆದ ಕಾರಣ ಈಗ ಇಷ್ಟು ಜನರು ಇಲ್ಲಿ ರಿಕ್ಷಾ ಅದೆಲ್ಲ ಪ್ರಮೋಷನ್ಸ್ ಆಗಿ ಯಾರಿಗೂ ಗೊತ್ತಿಲ್ಲ ಮಂಗಳೂರಲ್ಲಿ CNG ಅಂದ್ರೆ ಎಂತ ಅಂತ. ಆಟೋ ಡ್ರೈವರ್ಸ್ ಹತ್ರ ನೀವು ಮಾತಾಡಿದ್ರೆ ನಮ್ಗೆ LPG ಒಳ್ಳೇದಿತ್ತು ಅಂತ ಹೇಳ್ತಾರೆ. CNG ಯಾಕೆ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಮೊದಲ ಸಣ್ಣ ಸಿಲಿಂಡರ್ ಇಟ್ಕೊಂಡು ನಮ್ಗೆ ಮನೆಗೆ ಈಗ ಬರುವ ಸಿಲಿಂಡರ್ ಪೆಟ್ರೋಲಿಯಂ ಗ್ಯಾಸ್, ಇದಂದ್ರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಇದು ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಸೊ ಇದರಲ್ಲಿ ನಿಮ್ಗೆ LPG ಅಲ್ಲಿ ಮೈಲೇಜ್ ಇಲ್ಲ, 20 ಸಿಗುದು. CNG ಅಲ್ಲಿ ಅವರಿಗೆ 45 ಉಂಟು 1 kg ಅಲ್ಲಿ. 1 kg ಅಲ್ಲಿ ಅಷ್ಟು ಡಿಫರೆನ್ಸ್ ಬರುತ್ತೆ. ಅಷ್ಟು ಡಿಫರೆನ್ಸ್ LPG ಗ್ಯಾಸ್ ಅಲ್ಲೂ ಈ CNG ಅಲ್ಲೂ ಅದೇ ರೇಟ್ ಡಿಫರೆನ್ಸ್ ಹೋದ್ರೆ 5 ರೂಪಾಯಿ, ಅದಕ್ಕೆ 50 ರೂಪಾಯಿ, ಇದಕ್ಕೆ 55 ರೂಪಾಯಿ. ಸೊ 5 ರೂಪಾಯಿಗೋಸ್ಕರ ಅವರು 25 ಕಿಲೋಮೀಟರ್ ಎಕ್ಸ್ಟ್ರಾ ತಗೊಳ್ತಾ ಇದ್ದಾರೆ. ಸೊ ಅಷ್ಟೇ ಅಲ್ಲಾದ್ರೆ ಇದು CNG ಅವೈಲಬಿಲಿಟಿ ಜಾಸ್ತಿ ಉಂಟು. ಯಾಕಂತ ಹೇಳಿದ್ರೆ ಕೊಚ್ಚಿಯಿಂದ ಆಲ್ರೆಡಿ ಲೈನ್ ಅವೈಲಬಿಲಿಟಿ ಉಂಟು, ಕಂಟಿನ್ಯೂಸ್ಲಿ MCF ಗೆ ಸಪ್ಲೈ ಉಂಟು. ನೆಕ್ಸ್ಟ್ 1 ತಿಂಗಳಲ್ಲಿ ಅವರು ಮದರ್ ಸ್ಟೇಷನ್ ಅಂತ ಅಂದ್ರೆ ಎಲ್ಲಿ ನಮ್ಗೆ ಗ್ಯಾಸ್ ಪ್ರೊಡ್ಯೂಸ್ ಮಾಡೋದು ಈಗ ಬ್ಯಾಂಗ್ಳೂರಿಂದ ಬರ್ತಾ ಉಂಟು. ಆ ಮದರ್ ಸ್ಟೇಷನ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿ ಇಲ್ಲಿ ಲೋಕಲ್ ಮಂಗಳೂರು ಸಪ್ಲೈಗೆ ಪ್ಲಾನ್ ಅವರದು. ಬಟ್ ಅವರದ್ದು ಮಿಸ್ಟೇಕ್ ಅಂತ ಹೇಳಿದ್ರೆ, ಇದು ನಿಮ್ಗೆ ಮಾರ್ಚ್ ಅಲ್ಲಿ ಆಲ್ರೆಡಿ ಇನಾಗ್ರೇಟ್ ಆಗಿದೆ. ಸಿನ್ಸ್ ಮಾರ್ಚ್ ಸ್ಟಿಲ್ ನಾವು ಅದೇ ಸ್ಟೇಟಸ್ ಅಲ್ಲಿ ಅವರು ಈಗ ನೀವು ಹೇಳೋ ಪ್ರಕಾರ ಮಂಗಳೂರಿನಲ್ಲಿ ಅಡ್ಯಾರ್ನಲ್ಲಿ ಒಂದು ಸ್ಟೇಷನ್, ಆಮೇಲೆ ಕೂಳೂರಿನಲ್ಲಿ, ಕಾವೂರಿನಲ್ಲಿ, ಮುಲ್ಕಿಯಲ್ಲಿ 2 ಮಂಗಳೂರು ಡ್ಯೂರಿಸ್ಡಿಕ್ಷನ್, ಮುಲ್ಕಿಯಲ್ಲಿ. ದಕ್ಷಿಣ ಕನ್ನಡ ಅಂತ ಹೇಳಿದ್ರೆ ಇನ್ನೂ ಕೂಡ ಜಾಸ್ತಿ ಉಂಟು. ಆಸ್ ಆಫ್ ನಾವು ಅದೇ ಮಂಗಳೂರು ಡ್ಯೂರಿಸ್ಡಿಕ್ಷನ್ ಅಂತ ಹೇಳ್ಬೋದು. ಯಾಕಂದ್ರೆ ಮಂಗಳೂರು ದಕ್ಷಿಣ ಕನ್ನಡ ಆದ್ರೆ ಬಂಟ್ವಾಳ, BC ರೋಡ್ ಎಲ್ಲ ಎಲ್ಲೂ ಇಲ್ಲ, ಇಲ್ಲಿ ಮಾತ್ರ ಇರೋದು. ಇದು ಶ್ರೀನಾಥ್ ರಾವ್ ಅವರೇ, ಈಗ ಸಡನ್ ಆಗಿ ಈ ರೀತಿ ಒಂದು ಸ್ಕ್ಯಾರ್ಸಿಟಿ ಉಂಟಾಗಲಿಕ್ಕೆ ಕಾರಣ ಏನು? ವಾಹನಗಳು ಜಾಸ್ತಿ ಇತ್ತಾ, ಅಥವಾ CNG ಬಳಕೆ ಮಾಡುವಂಥ ವಾಹನಗಳು ಜಾಸ್ತಿ ಉಂಟಾ ನಮ್ಮಲ್ಲಿ, ಅಥವಾ ಏನು ಈ ಫ್ಯೂಯಲ್ ಇಂಧನ ಬರ್ತಾ ಇಲ್ವಾ, ಏನು ಸಮಸ್ಯೆ ಇದು?
ಇಲ್ಲ, ಸಡನ್ ಸ್ಕ್ಯಾರ್ಸಿಟಿ ಆಗ್ಲಿಕ್ಕೆ ಕಾರಣ ಒಂದು ಪೆಟ್ರೋಲ್ ಈಗ ಗಗನಮುಖಿಯಾಗಿ ಆಗ್ತಾ ಇದೆ. ಪೆಟ್ರೋಲ್ ರೇಟ್ ಈಗ ಪೆಟ್ರೋಲ್ ಈಗ 7,500 ರೂಪಾಯಿ ಬೇಕು ನನ್ನ ಕಾರಿಗೆ ಓಡಿಸೋದಾದ್ರೆ, ಕಿಲೋಮೀಟರ್ 7,500 ರೂಪಾಯಿ ಬೇಕು. 1 ಕಿಲೋಮೀಟರ್ಗೆ ನಿಮ್ಮ ಕಾರ್ಗೆ ಯಾವ್ದು ಸರ್ ನಿಮ್ಮ ಕಾರು? ನಂದು ಆಲ್ಟೋ 800. ಸೊ 7,500 ರೂಪಾಯಿ ಬೇಕು. 7,500 ರೂಪಾಯಿ ಓಕೆ. ನನ್ನ ಮೈಲೇಜ್ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ದೀನಿ. ಬಟ್ CNG ನಾನು ಲೆಕ್ಕ ಹಾಕಿ ತಾಳೆ ಹಾಕಿ ನೋಡಿದಾಗ 2ರಿಂದ 25 ಪೈಸೆ. ಸೊ ಅದು ಇನ್ಸ್ಟಾಲೇಷನ್ ಕಾಸ್ಟ್ 50,000 ಆಗುತ್ತೆ ಕಾರಿಗೆ. ಸೊ ಮೈಲೇಜ್ ಇದೆ, ಆಮೇಲೆ ಪರಿಸರ ಮಾಲಿನ್ಯ ಪೊಲ್ಯೂಷನ್ ಕಡಿಮೆ ಅದರಲ್ಲಿ. ಹೌದು, ಅದೊಂದು ಗ್ರೇಟೆಸ್ಟ್ ಅಡ್ವಾಂಟೇಜ್. ಆಮೇಲೆ 55 ರೂಪೀಸಿಗೆ ಡಬಲ್ ಫ್ಯೂಯಲ್ ಎಫಿಷಿಯನ್ಸಿ. ಸೊ ಒಂದು 25ರಿಂದ 27 ಕಿಲೋಮೀಟರ್ ವರೆಗೆ ಸಿಗ್ತದೆ. ಕೆಲವರಿಗೆ 30-32ವರೆಗೂ ಸಿಗ್ತದಂತೆ. ಸೊ ಸ್ಯಾಂಟ್ರೋ ಆಗಲಿ, ಆಲ್ಟೋ 800 ಹೊಸ ಗಾಡಿ. ಸೊ ಹಾಗಾಗಿ ನಾನು ವಿಚ್ ಹ್ಯಾಸ್ ಪ್ರಾಂಪ್ಟೆಡ್ ಮೀ ಟು ಗೋ ಫಾರ್ CNG ವೆಹಿಕಲ್. ಹಾಗೆ ನನಗೆ ಹೆಚ್ಚಿನ ನಿಮಗೆ 1 kg ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂತ ಸರ್? 27ರಿಂದ ಈಗ ಕನ್ಸಿಸ್ಟೆನ್ಸಿ ಇಲ್ಲ, ಯಾಕಂದ್ರೆ ನಾನು 3 ಸಲ ಹಾಕಿದ್ದು. ಒಂದು 25 ಕಿಲೋಮೀಟರ್ ಅವರೇಜ್ ವೆಹಿಕಲ್. ಈಗ ನಂದು ಎರ್ಟಿಗಾ, ನನಗೆ ಹೈವೇಲಿ ಹೋದ್ರೆ 24-25 ಆನ್ ಎಕಾನಮಿ, ಲೈಕ್ 80 ಅರ್ಟಿಗಾ ಗಾಡಿಗೆ, ನಿಮ್ಮ ಅರ್ಟಿಗಾ ಗಾಡಿಗೆ ಈಗ ಗಾಡಿಗೆ 1 ವರ್ಷ ಆಗಿರೋದು. ಎಸ್, ನಿಮಗೆ ಅದು ಅವರೇಜ್ ಎಷ್ಟು ಕಿಲೋಮೀಟರ್ ಅಂತ ಹೇಳೋದು ನೀವು? ಅವರೇಜ್ ಸಿಟಿಯಲ್ಲಿ 18-20 ಆನ್ ಟ್ರಾಫಿಕ್ ಮೋಡ್, ಅಂಡ್ ಹೈವೇಲಿ ಹೋದ್ರೆ 24-25 ಇದು 1 kg ಅಲ್ಲಿ. 1 kg ಎಷ್ಟು ರೇಟ್ ಎಷ್ಟು? 55 ರೂಪೀಸ್. ಓಕೆ. 55 ರೂಪಾಯಿಯಲ್ಲಿ ನಿಮಗೆ ಆಲ್ಮೋಸ್ಟ್ 24ರಿಂದ 25 ಕಿಲೋಮೀಟರ್ ಹೋಗಕ್ಕಾಗುತ್ತೆ. ಹೌದು, ಕರೆಕ್ಟ್. 24ರಿಂದ 25 ಕಿಲೋಮೀಟರ್ ಕೇವಲ 55 ರೂಪಾಯಿ ಖರ್ಚು ಮಾಡಿ. ಸರ್ ಹೇಳಿ ಸರ್, ರಾವ್ ಅವರೇ. ಅದು ಏನಂದ್ರೆ ನಿಮಗೆ ಈಗ ಮಂಗಳೂರಲ್ಲಿ ಈ CNG ಅನ್ನೋದು ಹೆಚ್ಚಿನವರಿಗೆ ಒಂಥರ ಲ್ಯೂಕರೇಟಿವ್ ಆಗಿ ಕಾಣಿಸ್ತು. ಆಗ ಆಲ್ ಆಫ್ ಎ ಸಡನ್ ಹೆಚ್ಚಿನವರು ಇನ್ಸ್ಟಾಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇಲ್ಲಿ ಮಂಗಳೂರಲ್ಲಿ ಅದು ಒರಿಜಿನಲಿ ಗಾಡಿ ಪೆಟ್ರೋಲ್ ಅಥವಾ ಡೀಸೆಲ್ ಅಲ್ಲಿ ಓಡ್ತಾ ಇದ್ರು ಕೂಡ ಈಗ ನೀವು ಅದನ್ನು ಕನ್ವರ್ಟ್ ಮಾಡ್ಕೋಬಹುದು. ಆಮೇಲೆ ಮಾರುತಿ ಅವರಾಗ್ಲಿ, ಹ್ಯುಂಡಾಯ್ ಅವರಾಗ್ಲಿ, ಮತ್ತೆ ರಿಕ್ಷಾ ಆಪೆ ರಿಕ್ಷಾಗಳು ಅಥವಾ ಮ್ಯಾಕ್ಸಿಮಾ ಆಟೋ ರಿಕ್ಷಾಗಳು, ಹೊಸ ಬಜಾಜ್ ಕಂಪನಿಗಳೆಲ್ಲ ಸೊ CNG ಇಂಟ್ರೊಡ್ಯೂಸ್ ಮಾಡಿದ್ರು. ಆವಾಗ ಮಂಗಳೂರಲ್ಲಿ ಈಗ ಲಾಕ್ಡೌನ್ ಮೊದಲು ಇಟ್ ವಾಸ್ ಅ ಕೇಕ್ ವಾಕ್, ಅಂದ್ರೆ ಕ್ಯೂ ಎಲ್ಲ ಇರಲಿಲ್ಲ. ಸೊ ಹೋದ ತಕ್ಷಣ ಸಿಗ್ತಾ ಇತ್ತು. ಈಗ ನಂಬರ್ ಆಫ್ ವೆಹಿಕಲ್ಸ್ ಬರ್ತಾ ಇತ್ತು. ಆವಾಗ ಸಹ ಬ್ಯಾಂಗ್ಳೂರಿಂದ ಬರ್ತಾ ಇತ್ತು, 1-2 ವೆಹಿಕಲ್ಸ್ ಬರ್ತಾ ಇತ್ತು. LCVs ಇಂದ ತರ್ತಾ ಇದ್ರು ಅವರು ಗ್ಯಾಸ್ ಅನ್ನ. ಈಗ ಸಪ್ಲೈ ಆಗುವಂತದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲಾ ಸ್ಟೇಷನ್ಗಳಿಗೆ. ಹೌದು, ಆಕ್ಚುಲಿ ನಮ್ಮ ಪ್ರಧಾನಿ ಮೋದಿ ಅವರು ಜನವರಿ 13ಕ್ಕೆ ಸೊ ಮ್ಯಾಂಗ್ಳೂರ್ ಕೊಚ್ಚಿ ಇದು ಪೈಪ್ ಲೈನ್ ಅನ್ನ ಇನಾಗ್ರೇಟ್ ಮಾಡಿದ್ರು ವಿಡಿಯೋ ಕಾನ್ಫರೆನ್ಸ್ ಮೂಲಕ. ಸೊ ಅದು ಒಳ್ಳೆ ಒಂದು ಇನಿಷಿಯೇಟಿವ್. ಸೊ ನಾವೆಲ್ಲ ಎಣಿಸಿದ್ವಿ ಬೈ ದ ಎಂಡ್ ಆಫ್ ಮಾರ್ಚ್ ವಿ ಕ್ಯಾನ್ ಗೆಟ್ ಅಂತ. ಸೊ ವಿ ವರ್ ಕಂಟಿನ್ಯೂಸ್ಲಿ ಇನ್ ಟಚ್ ವಿತ್ ದ ಗೇಲ್ ಆಫೀಸರ್ಸ್ ಆಸ್ ವೆಲ್ ಆಸ್ ಗೇಲ್ ನವರು ಈ ಒಂದು ಇದರ ಇದು ಮಾಡ್ತಾ ಇದ್ದಾರೆ. ಹೌದು, ಇಲ್ಲಿ ಮಂಗಳೂರಿನ ಬೆಲ್ಟ್ಗೆ ಪೂರೈಕೆ ಮತ್ತು ಉತ್ಪನ್ನಕಾರರು, ಪ್ರೊಡಕ್ಷನ್ ಕೂಡ ಗೇಲ್ ಗ್ಯಾಸ್ ಇಂಡಿಯಾ ಲಿಮಿಟೆಡ್ ಗೇಲ್ ಅಂದ್ರೆ. ಸೊ ಆಲ್ ಆಫ್ ಎ ಸಡನ್ ಏನಾಯ್ತು, ಇಲ್ಲಿ ನಂಬರ್ ಆಫ್ ವೆಹಿಕಲ್ಸ್ ಜಾಸ್ತಿ ಆಯ್ತು. ದೇ ಆರ್ ನಾಟ್ ಏಬಲ್ ಟು ಕೇಟರ್ ದ ಡಿಮಾಂಡ್. ಸೊ ವೆಹಿಕಲ್ಸ್ ಅಂತ ಹೇಳಿದ್ರೆ ಆಟೋ ಕಾರುಗಳು, ಆಮೇಲೆ ಟ್ಯಾಕ್ಸಿ, ಟೂರಿಸ್ಟ್ ವೆಹಿಕಲ್ಸ್, ಸ್ವಿಫ್ಟ್ ಡಿಸೈರ್ ಇದೆ, ದಟ್ ಈಸ್ ಎಕ್ಸ್ಕ್ಲೂಸಿವ್ ಫಾರ್ ನಾಟ್ ಓನ್ಲಿ ದಟ್, ಈವನ್ ಟ್ರಕ್ಸ್. ಒನ್ ಟೈಮ್ಗೆ 78 kg ಅವರು ಫಿಲ್ ಮಾಡ್ಕೊಂಡು ಬೆಂಗಳೂರಿಗೆ ಹೋಗ್ತಾರೆ. ಅಂಡ್ ಡೀಸೆಲ್ ಟು CNG ಗೆ ಇಫ್ ಯು ಕಂಪೇರ್ ಆಲ್ಮೋಸ್ಟ್ 50% ಕಾಸ್ಟ್ ಸೇವ್ ಮಾಡ್ತಾರೆ ಅವರು. 50% ಅವರಿಗೆ ಉಳಿತಾಯ ಆಗುತ್ತೆ ಟ್ರಕ್ನವರಿಗೆ, ಮಂಗಳೂರಿಂದ ಬೆಂಗಳೂರಿಗೆ ಹೋಗುವಂತಾದರೆ. ಎಸ್, ನೋಡ, ಟ್ರಕ್ ಚಾಲಕರೊಬ್ಬರು ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ ಅಂತ ನೋಡೋಣ. ಜೊತೆಗೆ ನಿಮಗೆ ವಾಹನ ಸವಾರರು ಕೂಡ ಮಾತಾಡಿದ್ದಾರೆ ಈ ಒಂದು ಸ್ಟೇಷನ್ ಪಕ್ಕನೇ ನಿಂತುಕೊಂಡು. ಎಸ್, ನೋಡೋಣ. ಎಸ್, ಅನ್ನಪದರು ಸುರೇಶ್ ಬಣ್ಣದು ಸಮಸ್ಯೆ ಒಂದೆಂಟ್ಲೆ CNG ಗ್ಯಾಸ್ ಅದ ಮುಜು ಒಂಜಿ ಪಂಪು ಬಂಕು ಬತ್ತಿನ ಮುಜು ದಿನಗಳು ಕಾಪಾಡಪ್ಪು ಕುದುರೆ ಫುಡ್ಡು ಓಲ್ ಪಂಡಲ ಗ್ಯಾಸ್ ಸಿಕ್ಕಿತ್ತು. ಸಮಸ್ಯೆ ಒಂದಿಗೆ ಗ್ಯಾಸ್ ಇಲ್ಲ. ಮುಲ್ಕಿಡೊಂದು ಕೋಲ್ನಾಡು ಉಂಡು ಅವ್ಳು ಗ್ಯಾಸ್ ಸಿಕ್ಕಿದ್ರೆ ಕೊರ್ಪುಜ್ಜೇರು ಅವ್ಳು ಕಾಲ ಲೋಕಲ್ ಗಾಡಿ ಬಂಡ ಬಿಸಿದ ಗಾಡಿ ಕೊರದಿದ್ದೇರು. ಆಡೆ ಪೋಯಿ ಬಟ್ಟು ಬಂದು ಕಾವೂರು ಪಲ್ಲೆ ಕಾವೂರು ಪಾಡಲಿಲ್ಲ. ಕಾವೂರು ಬತ್ತನ ಮುಲ್ಲು 1 ಕಿಲೋಮೀಟರ್ ಕ್ಯೂ ಇಕ್ಕೊಂಡು ಕೆಲವು ಮಲ್ಲ ಗಾಡಿ ಒಂದು ಟ್ಯಾಂಕರ್ ಬತ್ತಂಡ 2 ಗಾಡಿ ತಿಕ್ಕೊಂಡು 5 ಮಿತ್ತು ಆ ಗಾಡಿನ ತಿಕ್ಕುಚ್ಚು
ಮಲ್ಲ ಗಾಡಿ ಬಂದ ಕಿನ್ನೆ ಗಾಡಿಲೇ ಸಿಕ್ಕಿತ್ತು ಸಮಸ್ಯೆ ಉಂದೆಲ್ಲ ಅದು ಅದು ಒಪ್ಪತ್ತು ಇನ್ನು ಬಂದ ಇಲ್ಲಿಗಿತ್ತೆ ಬ್ಯಾಂಗ್ಳೂರು ರನ್ನೆಲ್ಲ ಇಲ್ಲಿದ್ದು ಊರು ಮತ್ತು ಸಮಸ್ಯೆ ಬಂದ ಜಾಸ್ತಿ ಮಾಡ್ತೀವಿ ಉಡುಪಿ ಇದ್ದು ಆ ಊರು ಮುಟ್ಟ ಎಂಕುಲು ಬರೋಡು ಐಕ್ವಸ್ರದೆ ಅಂಚೆ ಕೂಡ ಸಮಸ್ಯೆ ಉಂಟು ಎಂಗಳಿಗೆ ಜಾಸ್ತಿ ಬಂದ ಅಭ್ಯರ್ಥಿಗಳೇ ಒಂದು ಯೂಸ್ ಇದ್ದೀನಿ ಕಾಲ ಜಾಸ್ತಿ ಮಾತ್ರ ಪೆಟ್ರೋಲ್ ಆಪ್ಷನ್ ಕೊಟ್ಟು ಬಾಯಿ ಬೆಳೆಸಿ ಒಳ್ಳೆ ಬಂದು ಬಲ್ಲ ಸೋಲಿಂಗ್ ಅಂತ ಹೊರಡಾಕ ಮದ್ದೆಡು ಒಳ್ಳೆ ಬಂದು ಬಂದ ಸೋಲಿಂಗೇ ಮಲ್ಬೋದು ಮುಪ್ಪು ಬರೋ ಸಮಸ್ಯೆ ಗಾಡಿ ಬಂದು 10 15 ದಿವಸ ಆಯಿತು ಒಂದು ಸರಿಯಾಗಿ ಈಗ ಇಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ ಇಲ್ಲಿ 2-3 ದಿವಸದಿಂದ ಇಲ್ಲೇ ಇದ್ದೇನೆ ಈಗ ಇದಕ್ಕಿಂತ ಮುಂಚೆಯೂ ಕೂಡ 2-3-4-5 ದಿವಸ ಇಲ್ಲೇ ನಿಂತು ಒಂದು 10 kg ಮತ್ತು 15 kg ಹೀಗೇನೆ ಸಿಗ್ತಾ ಇದೆ ಒಂದು ದಿವಸದ ಫುಲ್ ಆಗ್ತಾ ಇಲ್ಲ ಗಾಡಿ ಬೆಂಗಳೂರು ಹೋಗೋ ಗಾಡಿ ಇದು ಲೋಡ್ ಮಾಡಿ ನಿಂತರೂ ಕೂಡ ಹೋಗ್ಲಿಕ್ಕೆ ಆಗ್ತಿಲ್ಲ ನಮಗೆ ಇದು ಬಹಳ ಕಷ್ಟ ಆಗ್ತಿದೆ ಗೈಲು ಇದು ಸಪ್ಲೈ ಇಲ್ಲ ಸರಿ ಇಲ್ಲ ಅಂತ ಗೊತ್ತಿಲ್ಲ ಇದು ಬರ್ತಾ ಇಲ್ಲ ದಿನಕ್ಕೆ 1 ದಿವಸಕ್ಕೆ ಇಲ್ಲಾಂದರೆ 2-3 ದಿವಸಕ್ಕೆ ಒಂದು ಸಾರಿ ಬರುತ್ತೆ ಬ್ಯಾಂಗ್ಳೂರು ಗಾಡಿ ಬರ್ತದೆ ಬ್ಯಾಂಗ್ಳೂರು ಹೋಗಲಿಲ್ಲ ಎಸ್ ಇದು ಏನು ಈ ಒಂದು CNG ಸ್ಟೇಷನ್ ಅಥವಾ ಬಂಕ್ಗಳ ಎದುರು ಚಾಲಕರುಗಳು ಮಾತನಾಡುತ್ತಾ ಇರುವಂಥ ವಿಚಾರಗಳು ಎಷ್ಟು ತಾಸು ಕಾಯಬೇಕಾಗುತ್ತೆ, ಎಷ್ಟು ಕಷ್ಟ ಆಗಿದೆ ಮತ್ತು ನಮಗೆ ಒಂದು ವೇಳೆ CNG ಬಳಕೆ ಮಾಡಿಕೊಂಡ್ರೆ ಇಷ್ಟೆಲ್ಲ ಉಳಿತಾಯ ಆಗುತ್ತೆ, ಎಲ್ಲ ವಿಚಾರಗಳನ್ನು ಅವರು ಮಾತಾಡ್ತಾ ಇದ್ದಾರೆ. ನೋಡಿದ್ರೆ ನೀವು ಕೇವಲ ಕಾರು ಆಟೋದವ್ರು ಮಾತ್ರ ಅಲ್ಲ, ಟ್ರಕ್ ಚಾಲಕರುಗಳು ಕೂಡ ಟ್ರಕ್ನವರು ಕೂಡ ಇವತ್ತು ಈ ಒಂದು CNG ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಬಳಸಿಕೊಂಡು ತಮ್ಮ ವಾಹನಗಳನ್ನು ಓಡಿಸ್ತಾ ಇದ್ದಾರೆ. ಕೇವಲ ಲಘು ವಾಹನ ಮಾತ್ರ ಅಲ್ಲ, ಘನ ವಾಹನಗಳು ಕೂಡ. ನಾನು ಶ್ರೀನಾಥ್ ರಾವ್ ನಿಮ್ಮ ಹತ್ರ ಬರ್ತೇನೆ. ಈಗ ಪೂರ್ಣಿಮಾ ಭಟ್ ಮೇಡಮ್, ನೀವು ಯಾವ ವೆಹಿಕಲ್ ಓಡಿಸ್ತಾ ಇದ್ದೀರಿ ಅಥವಾ ಯಾವುದು ನಿಮ್ಮ ಹತ್ರ ವೆಹಿಕಲ್ ಇದೆ, ಯಾವ ಕಾರಣಕ್ಕಾಗಿ ನೀವು CNG ಆಯ್ಕೆ ಮಾಡಿಕೊಂಡ್ರಿ? ಸರ್, ನಮ್ಮ ಹತ್ರ ಶರತ್ ಅವ್ರ ಹತ್ರ ಇರುವಾಗೆ ಮಾರುತಿ ಅರ್ಟಿಗಾ ಇದೆ. ನಾವದನ್ನ ಖರೀದಿ ಮಾಡಿದ್ದು ಕಳೆದ ವರ್ಷ ಜೂನಲ್ಲಿ. ಬಹುಶಃ ನನ್ನ ಪ್ರಕಾರ ಇಲ್ಲಿ ಮಂಗಳೂರಲ್ಲಿ ಖರೀದಿ ಅಂತ ಮೊದಲನೇ CNG ಮಾರುತಿ ಅರ್ಟಿಗಾ ವೆಹಿಕಲ್ ನಮ್ದೇ ಇರ್ಬೋದು. ಅಂಡ್ ನಾವು ನಮ್ಮ ಫ್ಯಾಮಿಲಿಗೋಸ್ಕರ ಅಲ್ಲ ಇದನ್ನ ಪರ್ಚೇಸ್ ಮಾಡಿದ್ದು. ನಾವು ಫಂಡ್ ರೈಸ್ ಮಾಡಿ ನಾನೊಂದು ವಿಶೇಷವಾದ ಶಾಲೆ, ಇದು ಥೆರಪಿ ಸೆಂಟರ್ ನಡೆಸ್ತೇವೆ ನಾವು, ವಿಶೇಷ ಮಕ್ಕಳಿಗೋಸ್ಕರ ಇದನ್ನ ಇದು ನಮ್ಮ ಸ್ವಂತ ಇದು ಸಹ ಅಲ್ಲ, ಇದು ನಿಜವಾಗಿಯೂ ನಮ್ಮ ಸಪೋರ್ಟರ್ಸ್ ಹಾಗೂ ನಮ್ಮ ಬೆಂಬಲಿಗರು ಹಾಗೂ ಸಮಾಜದವರ ದುಡ್ಡು. ಅಂಡ್ ನಾನು ತಗೊಂಡ ಉದ್ದೇಶ ಏನು ಅಂತ ಹೇಳಿದ್ರೆ, ಒಂದು ಎಕನಾಮಿಕಲ್ ಮಾತ್ರ ಅಲ್ಲ, ಮಾರುತಿ ಅರ್ಟಿಗಾ ಸೇಫ್ ಇದೆ ಅಂದ್ರೆ ಇದಿದೆ. ಅದಲ್ಲದೆ ಅದರೊಳಗೆ ನಮಗೆ ವೀಲ್ ಚೇರ್ ಅಲ್ಲಿ ಸುಮಾರು ಮಕ್ಕಳು ಬರ್ತಾರೆ. ಸೊ ಅಲ್ಲಿ ವೀಲ್ ಚೇರ್ ಒಳಗಡೆ ಏನು ಈ ಒಂದು ಥೆರಪಿ ಸೆಂಟರ್ಗೆ ಬರ್ತಾ ಇರುವಂತ ವಿಶೇಷ ಮಕ್ಕಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಿಡ್ಲಿಕ್ಕೆ ಸಲುವಾಗಿ ನೀವು ಈ ಮಾರುತಿ ಅರ್ಟಿಗಾವನ್ನು ತಗೊಂಡಿದ್ದೀರಿ. ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ, ಇವ್ರು ಹೇಳಿದಾಗೆ ಮಾರ್ಚ್ ಏಪ್ರಿಲ್ ಅಲ್ಲಿ ತೊಂದರೆ ಇರಲಿಲ್ಲ. ಆದ್ರೆ ಒಮ್ಮೆ ಈಗ ಇದಾದ ಮೇಲೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಸರ್ವಿಸ್ ಅಲ್ಲಿ ಪ್ರಾಬ್ಲಮ್ ಯಾಕಾಗ್ತಿದೆ ಅಂತ ಹೇಳಿದ್ರೆ, ನಮ್ಗೆ ಈ CNG ಸರಿಯಾಗಿ ಸಿಗದೆ ಇರೋ ಕಾರಣ ನಾವು CNG ಬದಲಿಗೆ ಪೆಟ್ರೋಲ್ ಓಡಿಸ್ಬೇಕಂತ ಪರಿಸ್ಥಿತಿ ಬಂದಿದೆ. ನಾವು ಸರ್ವಿಸ್ ನಿಲ್ಲಿಸ್ತಾ ಇಲ್ಲ. ಅದು ಏನಾಗ್ತಿದೆ ಅಂತ ಹೇಳಿದ್ರೆ, ಅದರಿಂದಾಗಿ ನಮ್ಗೆ ಕಾಸ್ಟ್ ಇದು ತುಂಬಾ ಜಾಸ್ತಿ ಆಗ್ತಿದೆ. ಅಂಡ್ ಕಾಸ್ಟ್ ಇದು ಜಾಸ್ತಿ ಆಗುವಾಗ ಲೋಡ್ ನಮ್ಮ ಮೇಲೂ ಸಹ ಬೀಳ್ತದೆ, ಪ್ಲಸ್ ಪೇರೆಂಟ್ಸ್ ಮೇಲೂ ಸಹ ನಿಮ್ಮಲ್ಲಿ ಬರ್ತಾ ಇರುವಂತ ಏನು ಮಕ್ಕಳಿಗೆ ನೀವೊಂದು ಸಣ್ಣ ಏನು ಅವ್ರ ಮನೆಯವರಿಗೆ ಚಾರ್ಜ್ ಫಿಕ್ಸ್ ಮಾಡಿರ್ತೀರಿ. ಆಯ್ತಾ? ಅಂದ್ರೆ ಇದು ಯಾಕೆ ಅಂತ ಹೇಳಿದ್ರೆ, ಈ ಹೆಚ್ಚಿನ ಮಕ್ಕಳಿಗೆ ಸ್ಕೂಟರ್ ಅಲ್ಲಿ ಆಗ್ಲಿ ಅಥವಾ ಈ ಪಬ್ಲಿಕ್ ವೆಹಿಕಲ್ ಹೋಗೋದಿಕ್ಕೆ ಆಗೋದಿಲ್ಲ, ಅವರಿಗೆ ಒಂದು ಒಳ್ಳೆ ವಾಹನ ಬೇಕಾಗುತ್ತೆ. ಸೊ ಅದೊಂದು ಸದುದ್ದೇಶದಿಂದ ನಾವು ಇದನ್ನ ಪರ್ಚೇಸ್ ಮಾಡಿದ್ದು. ಅದು ಇವಾಗ ಏನಾಗಿದೆ, ನಮ್ಮ ಡ್ರೈವರ್ಗೆ ಹೋಗ್ಬಿಟ್ಟು ಯಾವಾಗ ನೋಡಿದ್ರು ಅದೇ, ಇಲ್ಲಿ ನೀವು ವಿಷಯಸ್ ತೋರಿಸಿದಾಗೆ ಪೆಟ್ರೋಲ್ ಬಂಕ್ ಅಲ್ಲಿ ಕೂತ್ಕೊಳ್ಳೋದೇ ಆಗಿದೆ. ಸೊ ಈಗ ನನಗೆ ಪಾಪ ಅಂತ ಆಗ್ತದೆ ನಮ್ಮ ಡ್ರೈವರ್ ಬಗ್ಗೆ. ನಿಮ್ಮ ಮಕ್ಕಳು ನಿಮ್ಮ ಥೆರಪಿ ಸೆಂಟರ್ಗೆ ಬರುವಂತ ವಿಶೇಷ ಮಕ್ಕಳು ಅವರನ್ನು ಇಷ್ಟೇ ಹೊತ್ತಿಗೆ ಈಗ ಕರೆದುಕೊಂಡು ಹೋಗೋದು, ಇಷ್ಟೇ ಹೊತ್ತಿಗೆ ಬಿಡುದಂತ ನಂಬಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಪೇರೆಂಟ್ಸ್ ಕೂಡ ನೋಡುವ. ಈ ಮಧ್ಯೆ ನಮ್ಮ ಜೊತೆಗೆ ಅಲಸ್ಟಿನ್ ಥೌರ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಅಲಸ್ಟಿನ್ ಅವರೇ. ನಮಸ್ಕಾರ ಅಲಸ್ಟಿನ್ ಅವರೇ. ನಮಸ್ಕಾರ. ನಮಸ್ಕಾರ ಅಂತ ಹೇಳ್ತಾ ಇದ್ದೇನೆ. ಅಲಸ್ಟಿನ್, ನಮಸ್ತೆ. ಕೇಳಿಸ್ತಾ ಇಲ್ವಾ?
ಇಲ್ಲ ಇಲ್ಲ. ಈಗ ಕೇಳಿಸ್ತಾ ಉಂಟಾ? ಇದಕ್ಕೇನು ಕ್ಲಿಯರ್ಲಿ. ಸರ್, ಯಾವ ಯಾವ ಗಾಡಿ ನೀವು ಯೂಸ್ ಮಾಡ್ತಾ ಇದ್ದೀರಿ? ನಾವು ಪ್ರೈವೇಟ್ ವೆಹಿಕಲ್ ರಿಡ್ಸ್ ಅಂತ ಹೇಳಿ. ಸರ್, ಯಾಕೆ ನೀವು CNG ವೆಹಿಕಲ್ ಯೂಸ್ ಮಾಡ್ತಾ ಇದ್ರಿ? ಏನು ಪ್ರಯೋಜನ, ಮತ್ತೆ ಈಗ ಏನಾಗಿದೆ ಹೇಳಿ ಈಗ? ಸರ್, ಫಸ್ಟ್ ಥಿಂಗ್ ನಾವು ಗಾಡಿ ಯಾಕೆ ಯೂಸ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ನೋಡಿ, ನಮ್ಮದು ಕೆಲಸ ಇರುವುದು ನಾವು ಹೋಮ್ ನಾವು ಪ್ರಾಡಕ್ಟ್ಸ್ ಅನ್ನ ಸಪ್ಲೈ ಎಲ್ಲ ಮಾಡ್ಲಿಕ್ಕೆ ಇರುತ್ತೆ ಒಂದು. ಓಕೆ, ಸೆಕೆಂಡ್ ಥಿಂಗ್ ನಾವು ಪೆಟ್ರೋಲ್ ಗಾಡಿ ನಮ್ಮ ಹತ್ರ ಇರುವುದು. ಈಗ ಪೆಟ್ರೋಲ್ ರೇಟ್ ನಿಮ್ಗೇನೆ ಗೊತ್ತಿದೆ, ಪೆಟ್ರೋಲ್ ಮತ್ತೆ ಡೀಸೆಲ್ ರೇಟಿಗೆ ನಮ್ಗೆ ಮ್ಯಾಚ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಓಕೆ, ಸೆಕೆಂಡ್ ಅಷ್ಟು ರೇಟ್ ಜಾಸ್ತಿ ಆದ ನಂತರ ನಮ್ಗೊಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ CNG ಹಾಕ್ಲಿಕ್ಕೆ ಅಂತ ಹೇಳಿ. ಅದು ಕೂಡ ನನ್ನ ಫ್ರೆಂಡ್ ನ ಕೇರ್ ನನಗೆ ಸಿಕ್ಕಿದ್ದು. ಸೊ CNG ಕಿಟ್ ಹಾಕಿದ ನಂತರ ಇಲ್ಲಿ ಬಂದು ನಾನು ಕ್ಯೂ ಅಲ್ಲಿ 3 ಗಂಟೆ 4 ಗಂಟೆ ನಿಲ್ಬೇಕು. ಸೊ ಇದು ಒಂದು ವ್ಯವಸ್ಥೆ ಹೌದಾ ಸರ್? ಅದಲ್ಲದೆ ಹೊಸ ಗಾಡಿಗಳು ಬರ್ತಾ ಇದೆ. ನಮ್ಗೆ ಒಂದು ಕರೆಕ್ಟ್ ಆಗಿ ಇದ್ದವರಿಗೆ ಈಗ ಗ್ಯಾಸ್ ಸಿಗ್ತಾ ಇಲ್ಲ. ಇನ್ನು ಹೊಸ ಗಾಡಿ ಬಿಟ್ಟು ಯಾಕೆ ನಾವು ಸುಮ್ಮನೆ ಪುನಃ ಕಾಯ್ಬೇಕು ಹೇಳಿ? ಅಂದ್ರೆ ಈಗ ನಿಮ್ಮ ಏನು ನೀವು ಈಗ ನಿಮ್ಮ ಕೆಲಸದ ಪರ್ಪಸ್ ಆಗಿ ಈ ಗಾಡಿಯನ್ನು ಬಳಕೆ ಮಾಡ್ತಾ ಇದ್ದೀರಿ. ನೀವು ನಮ್ಮ ಡೇ ಟು ಡೇ ಸರ್ವೈವಲ್ ಗೋಸ್ಕರ ತಗೊಂಡು ಯೂಸ್ ಮಾಡುದು ಗಾಡಿ. ಬಟ್ ನೀವು ಫ್ರೀಲಾನ್ಸರ್ ನೋಡಿ, ಇವಾಗ ಗವರ್ಮೆಂಟ್ ಕೂಡ ನಮ್ಗೆ ಸಪೋರ್ಟ್ ಮಾಡ್ತಾ ಇದೆ. ಎಂಟರ್ಪ್ರಿನರ್ಶಿಪ್ ಗೆ ಏನಾದ್ರು ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿ ನಾವು ಏನಾದ್ರು ಸ್ವಂತ ದುಡಿಮೆ ಮಾಡ್ಬೇಕಂತ ಹೇಳಿ ನಾವು ಒಂದು ಏನಾದ್ರು ಮಾಡ್ತಾ ಇರುವಾಗ, ಸೊ ಫಸ್ಟ್ ಥಿಂಗ್ ಅದೇ ಹೇಳಿದಾಗೆ ಡೀಸೆಲ್ ಬೆಲೆ ವ್ಯವಸ್ಥೆ, ಪೆಟ್ರೋಲ್ ಬೆಲೆ ತುಂಬಾ ಏರಿದೆ. ಅದಂತೂ ಮುಟ್ಲಿಕ್ಕೆ ಆಗುದಿಲ್ಲ, ಇನ್ನು ಹೋದ್ರೆ ತಿನ್ನದಂತ ಬೆಲೆ ಆಗುವುದಿಲ್ಲ. ಖಂಡಿತ ಅಂತ ಟೈಮ್ ಅಲ್ಲಿ ಒಂದು CNG ಒಂದು ಒಳ್ಳೆ ಆಪರ್ಚುನಿಟಿ ನಮಗೆ ಕೊಟ್ಟಿದ್ದಾರೆ ಅದು ಗಾಡಿಗೆ ಇನ್ಸ್ಟಾಲ್ ಮಾಡ್ಲಿಕ್ಕೆ. ಅಂತ ಟೈಮ್ ಅಲ್ಲಿ ಕೂಡ ಈ ತರ ಒಂದು 4-5 ಗಂಟೆ ನಡೀತಿ. ಈಗ ಇರುವುದು 24 ಗಂಟೆ, ಅದರಲ್ಲಿ ಒಂದು 8 ಗಂಟೆ ನಾವು ನಮ್ಮ ಪರ್ಸನಲ್ ಲೈಫ್ ಯೂಸ್ ಮಾಡಿದ್ರೆ, ಉಳಿದ ಕೆಲಸಕ್ಕೆ ಯೂಸ್ ಮಾಡುವಾಗ ಅದ್ರಲ್ಲಿ 4 ಗಂಟೆ ನಾವು ಅಲ್ಲೇ ಪಂಪ್ ಅಲ್ಲೇ ಸ್ಪೆಂಡ್ ಮಾಡಿದ್ರೆ ಮತ್ತೆ ಇನ್ನು ಯಾವ ಕೆಲಸ ಮಾಡ್ಬೇಕು ಸರ್ ನಾವು? ಖಂಡಿತ ನಿಮ್ಮ ಸಮಯ ಮತ್ತು ಶ್ರಮ ಇಲ್ಲಿ ಏನು ವೇಸ್ಟ್ ಆಗ್ತಾ ಉಂಟು. 100% ಸರ್, 100% ತುಂಬಾ ವೇಸ್ಟ್ ಆಗ್ತದೆ. ನಂದಂತಲ್ಲ, ನಾನು ನೋಡಿದ್ದ ಪ್ರಕಾರ ಆ ರಿಕ್ಷಾ ಡ್ರೈವರ್, ಆ ಕೆಲವೊಂದು ಟ್ಯಾಕ್ಸಿ ಡ್ರೈವರ್, ನಾನು ಈಗ ಹೇಳುದು, ನಾನು CNG ಲೈನ್ಗೆ ನಿಂತು ಉಂಟಲ್ಲ, ಎಷ್ಟೋ ಜನ ಫ್ರೆಂಡ್ಸ್ ಮಾಡ್ಕೊಂಡಿದ್ದೇನೆ ನಾನು ಇವಾಗ ಅಲ್ಲಿ ಸ್ಟೇಷನ್ ಅಲ್ಲಿ. ಅವರೆಲ್ಲ ಪಡೋ ಕಷ್ಟ ನೋಡಿದ್ರೆ ನಮ್ಗೆ ಬೇಜಾರಾಗುತ್ತೆ ಗೊತ್ತಾ. ಅಷ್ಟೊಂದು ಫ್ರಸ್ಟ್ರೇಷನ್ ಅವ್ರಿಗೆ ಕೂಡ. 3 ಲಕ್ಷ 4 ಲಕ್ಷ ಗಾಡಿಗೆ ಹಣ ಹಾಕಿದ ನಂತರ ಲೈನ್ ಅಲ್ಲಿ ಇರ್ಬೇಕು. ಎಂತ ಅವಸ್ಥೆ ಸರ್ ಹೇಳಿ. ಏನಾಗ್ಬೇಕೀಗ? ಏನು ಪರಿಹಾರ ಏನ್ ಮಾಡ್ಬೇಕೀಗ? ಪರಿಹಾರ ಏನಿಲ್ಲ ಸರ್, ನೀವು ನೋಡಿ ಇಲ್ಲಿ ಗೇಲ್ ಗ್ಯಾಸ್ ಪ್ರೈವೇಟ್ ಲಿಮಿಟೆಡ್ ಇಂಡಿಯಾ ಅವರಿಗೆ ಹೇಳಿ ಪ್ರೆಷರ್ ಹಾಕಿ ಒಂದು ಪಂಪ್ ಅಲ್ಲಿ ಬರುವಾಗೆ ನೋಡಿ, ಎವ್ರಿ ಡೇ CNG ಸಿಗುವ ಹಾಗೆ ಅಟ್ಲೀಸ್ಟ್ ನೋಡಿ, ಮಂಗಳೂರಲ್ಲಿ ಎಷ್ಟೋ ಗಾಡಿಗಳಿದ್ದೇವೆ ಈಗ, ಲಾರಿ ಎಲ್ಲ CNG ಬರ್ತಾ ಇದೆ, ಹೌದಲ್ವಾ? ಸೊ ಅಂತ ಟೈಮ್ ಅಲ್ಲಿ ಡೆಫಿನೆಟ್ಲಿ ನಾವು ಸ್ವಲ್ಪ ಸಪ್ಲೈ, ಈಗ ಎಲ್ಲ ಲಿಕ್ವಿಡಿಟಿ ಜಾಸ್ತಿ ಇದ್ದಾಗ ಸಪ್ಲೈ ಕೂಡ ಜಾಸ್ತಿ ಮಾಡಿದ್ರೆ ಅಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುವಂತದ್ದು. ಖಂಡಿತ. ಸೊ ಅದಕ್ಕೆ ಯಾರು ಸೂಕ್ತವಾದ ವ್ಯಕ್ತಿ ಇದ್ದಾರೆ ಅವ್ರಿಗೆ ಕನ್ಸರ್ನ್ ಮಾಡಿ. ಕಷ್ಟಪಡ್ತಾ ಇದ್ದೇವೆ ಇಲ್ಲಿ ಜನರು, ನಮ್ಮ ಸ್ಥಳೀಯ ಜಿಲ್ಲೆಯಲ್ಲಿ ಕಷ್ಟಪಡ್ತಾ ಇದ್ದಾರೆ ಜನರು. ದಕ್ಷಿಣ ಕನ್ನಡ ಜಿಲ್ಲೆಯ ಜನಪ್ರತಿನಿಧಿಗಳು ಗಮನಿಸಬೇಕು. ಎಸ್ ಅಲಿಸ್ಟರ್ ಅವರು ಹೇಳಿರುವಂತ ಏನು ಅಭಿಪ್ರಾಯಗಳು. ಅಲಿಸ್ಟರ್ ಅವರೇ, ಖಂಡಿತ ದಕ್ಷಿಣ ಕನ್ನಡ ಜಿಲ್ಲೆಯ ಜನಪ್ರತಿನಿಧಿಗಳು ನಿಮ್ಮ ಈ ಕಷ್ಟ, ನಿಮ್ಮ ಈ ನೋವು ಇದಕ್ಕೆ ಸ್ಪಂದಿಸಬೇಕಾಗಿದೆ. ನಮ್ಮ ಜನರು, ಸಾರ್ವಜನಿಕರು, ಜೊತೆಗೆ ಬೇರೆ ಬೇರೆ ಪಕ್ಷಗಳ ಪ್ರತಿನಿಧಿಗಳು, ಕಾರ್ಯಕರ್ತರು ತಮ್ಮ ಪಕ್ಷದ ನಾಯಕರುಗಳಿಗೆ, MLAಗಳಿಗೆ, MP ಗಳಿಗೆ ಒತ್ತಡ ತರಬೇಕಾಗಿದೆ. ಏನು ಗೇಲ್ನವರು ನಡೆಸ್ತಾ ಇರುವಂತಹ ಕೆಲಸ ಕಾರ್ಯಗಳು ಆದಷ್ಟು ಶೀಘ್ರವಾಗಿ, ಅಲ್ವಾ ಶ್ರೀನಾಥ್ ಅವರೇ, ಇದನಿಗೆ ಪರಿಹಾರ ಮಾಡಬೇಕಿದ್ರೆ ಕೆಲಸ ಆಗ್ತಾ ಇದೆ. ಈಗ ನಾಡ್ದು ನಮ್ಮ ಈ ಕಮಿಟಿಯಿಂದ ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲಾ CNG ಬಳಕೆದಾರರ ಸಂಘ ಒಂದು ಎವ್ರಿ 10th ಡೇ ಒಂದು ಇನ್ಸ್ಪೆಕ್ಷನ್ ಮಾಡಿ ಬರ್ತದೆ. ಇನ್ಸ್ಪೆಕ್ಷನ್ ಅಂದ್ರೆ ಪ್ರೋಗ್ರೆಸ್ ಎಷ್ಟಾಗಿದೆ ಅಂತ ನಮ್ಗೆ ಅಪ್ಡೇಟ್ ಕೊಡ್ತಾರೆ. ಎಲ್ಲಿಂದ ಏನದು ಪ್ರೋಗ್ರೆಸ್ ಮೀನ್ಸ್ ಅದು ಮದರ್ ಸ್ಟೇಷನ್. ನಮ್ಗೆ ಈಗ ಮೇನ್ ಬೇಕಾಗಿರೋದು ರೂಟ್ ಕಾಸ್ ಇಸ್ ಮದರ್ ಸ್ಟೇಷನ್. ಇಲ್ಲಿ ಮದರ್ ಸ್ಟೇಷನ್ ಇಲ್ಲದೆ ಈಗ ಸಪ್ಲೈ ಡಿಮಾಂಡ್ ಅವರಿಗೆ ಮ್ಯಾಚ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆ ಮದರ್ ಸ್ಟೇಷನ್ ಪಣಂಬೂರಲ್ಲಿ ಏನಾಗ್ತಾ ಇದೆ, ಒಂದ್ಸಲ ಅದಾದ್ರೆ ಸೊ ಆಮೇಲೆ ಇವರು ಲೋಕಲ್ ಪಂಪ್ಸ್ ಗಳಿಗೆ ಇದು ಮಾಡಬಹುದು. ಆಮೇಲೆ ನಂಬರ್ ಆಫ್ ಪಂಪ್ಸ್ ಕೂಡ ಜಾಸ್ತಿ ಆಗ್ತಾರೆ. ಪೆಟ್ರೋಲ್ ಪಂಪ್ಸ್ಗಳು ಇನ್ಸ್ಟೆಡ್ ಆಫ್ ಡೀಸೆಲ್ ಅವರು ಇದಕ್ಕೆ ಹೋಗ್ತಾರೆ. ಹೌದು, ಗೇಲ್ನವರು ನೀವು ಹೇಳಿದಾಗೆ ಬಹುಶಃ ಕಳೆದ ವರ್ಷ ಪತ್ರಿಕೆಗಳಲ್ಲಿ ಜಾಹೀರಾತುಗಳನ್ನೆಲ್ಲ ಕೊಟ್ಟಿದ್ರು. ಏನು ನಾವು ಜಿಲ್ಲೆಯಾದ್ಯಂತ ನಮ್ಮ ಏನು CNG ಸ್ಟೇಷನ್ಗಳನ್ನು ಇನ್ಸ್ಟಾಲ್ ಮಾಡ್ತೇವೆ ಅಂತ. ಸೊ ಈಗ ಎವ್ರಿ 10th ಡೇ ನಮ್ದು ನಾಡ್ದು 25th ಒಂದು ಬ್ಯಾಚ್ ಹೋಗ್ತಾ ಇದೆ. ಸೊ ಅವರು ಅಲ್ಲಿ ಹೋಗಿ ಇದು ಮಾಡ್ತಾ ಇದ್ದಾರೆ. ಮೀನ್ ಟೈಮ್ ವಾಲಂಟಿಯರ್ ಆಗಿ ಹೋಗಿ ನಾವು ಇದು ಮಾಡ್ತಾ ಇದ್ದೇವೆ. ಯಾಕಂದ್ರೆ ನಮ್ಗೆ ಇದು ನನ್ನ ಪರ್ಸನಲಿ ಹಾಗೂ ಮಂಗಳೂರಿನ ಜನತೆಗೆ CNG ಪೆಟ್ರೋಲ್ ಡೀಸೆಲ್ ಹೇಗೆ ಸಿಗ್ತದೋ ಅದೇ ತರ ಸಿಗ್ಬೇಕು.
ಖಂಡಿತ ನಾಗರಿಕರ ಪರವಾಗಿ ನೀವು ಈ ರೀತಿಯ ಒಂದು ಗೇಲ್ ಸಂಸ್ಥೆ ಮೇಲೆ ಒತ್ತಡ ತರುವಂತಹ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದೀರಿ. ಹೌದೌದು. ಅದಕ್ಕೆ ನಮ್ಗೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಈ ಒಂದು ಸ್ಟಾರ್ಟಿಂಗ್ ನಾನೊಂದು ಈ ಗ್ರೂಪ್ ಮಾಡಿ ಇದು ಮಾಡಿದಾಗ ಬಹಳಷ್ಟು ಜನ ಸ್ಪಂದಿಸಿದ್ರು. ಈಗ ಗ್ರೂಪ್ಗಳ ಮೆಂಬರ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ನಿಮ್ಮ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ CNG ಬಳಕೆದಾರರ ಸಂಘ ಇನ್ನು ಅದು ಇನ್ಫಾರ್ಮಲ್ ಗ್ರೂಪ್, ಅದು ಇನ್ನು ಫಾರ್ಮಲ್ CNG ಬಳಕೆ ಮಾಡ್ತಾ ಇರುವವರು ದಯವಿಟ್ಟು ಏನು ಶ್ರೀನಾಥ್ ರಾವ್, ಶರತ್ ಅಥವಾ ಪೂರ್ಣಿಮಾ ಭಟ್ ಇದ್ದಾರೆ, ಇವರನ್ನು ನೀವು ಅವರ ಜೊತೆಗೆ ಸಂಪರ್ಕ ಅಥವಾ ಅವರನ್ನು ಅವರ ಜೊತೆಗೆ ಮಾತುಕತೆ ನಡೆಸಿದರೆ ಈಗಾಗಲೇ ಏನು ನಮ್ಮಲ್ಲಿ ಮಾತನಾಡುವಾಗ ಅಲೆಸ್ಟರ್ ಅಥವಾ ಅವರು ಹೇಳಿದ್ರಲ್ಲ, ಜನಪ್ರತಿನಿಧಿಗಳು ಸರ್ಕಾರದ ಮೇಲೆ ಒತ್ತಡ ತರಬೇಕಂತ 10 ಜನ ಮಾತಾಡಿದ್ರೇ ಆಗೋದು ನಿಮ್ಮಂತವರು. ಸೊ ಹಾಗಾಗಿ ನಾನು ಅವರ ಪರವಾಗಿ ಏನು CNG ಬಳಕೆದಾರರ ಹತ್ರ ಕೇಳಿಕೊಳ್ಳುವಂತದ್ದು, ಈ ಒಂದು ಸಂಘಟನೆ ಜೊತೆಗೆ ನೀವು ಸೇರಿಕೊಳ್ಳಿ ಅಂತ. ಸರ್ ಮತ್ತೊಂದುಂಟು, ನಾಡ್ದು ಸಂಡೇ ನಾವು ಸೊ ನಿಮ್ಮ ವೀಕ್ಷಕರಿಗೆ CNG ಬಳಕೆದಾರ ಮುಖ್ಯವಾಗಿ ಸೊ ನಾವು ಹೊನ್ನಕಟ್ಟೆಯ ಇದು ಪೆರ್ಮುದೆ ಅನುದಾನಿತ ಸ್ಕೂಲಲ್ಲಿ ಸೊ ಅವರು ನಮಗೆ ಸ್ಥಳದಾನ ಮಾಡಿದ್ದಾರೆ. ಸಾಧಾರಣ ನಾವು ಈಗ 100ರಿಂದ 120 ಜನ ನಾವು ಅಲ್ಲಿ ಮೀಡಿಯಾದವರು ಎಲ್ಲರೂ ಬರ್ತಾ ಇದ್ದಾರೆ. ಸೊ ಅಲ್ಲಿ ನಮ್ಮ ಗ್ರೀವೆನ್ಸಸ್ ಏನು ಹೇಳ್ತೀರಿ? ಇದು ಶ್ರೀನಾಥ್ ಅವರೇ, ನಿಮ್ಮ ದೂರವಾಣಿ ಸಂಖ್ಯೆ ಹೇಳ್ಬೋದಾ? ನಂದು 916400 916400 3518 3518 916400 3518 ಈ ದೂರವಾಣಿ ಸಂಖ್ಯೆ ನೋಟ್ ಮಾಡಿಕೊಳ್ಳಿ. ಆಮೇಲೆ ನಮ್ಮ ಈ ಒಂದು ಈಗಿನ ಮಾತುಕತೆ ಯೂಟ್ಯೂಬಲ್ಲಿ ಕೂಡ ಲಭ್ಯ ಇರುತ್ತೆ. ಶ್ರೀನಾಥ್ ಅವ್ರ ಜೊತೆಗೆ ಮಾತನಾಡಲಿಕ್ಕೆ ಅಥವಾ ಏನು ಇಲ್ಲಿ ಶರತ್ ಅವರತ್ತ ಅಥವಾ ಪೂರ್ಣಿಮಾ ಭಟ್, ಯಾಕಂತ ಹೇಳಿದ್ರೆ ಅವರು ಈಗಾಗಲೇ ಮಾಡಿಕೊಂಡಿರುವ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲಾ CNG ಬಳಕೆದಾರರ ಸಂಘ ಇದೆ. ಇದರ ಜೊತೆಗೆ ಕೈ ಜೋಡಿಸಲಿಕ್ಕೆ, ಯಾಕಂತ ಹೇಳಿದ್ರೆ ಏನು CNG ಸ್ಟೇಷನ್ಗಳು ಆದಷ್ಟು ಶೀಘ್ರವಾಗಿ ಆರಂಭವಾಗಬೇಕು. ಈ ರೀತಿ ಏನು ಕಿಲೋಮೀಟರ್ ಗಟ್ಟಲೆ ಸಾಲು ನಿಲ್ಲುವಂಥ ಪ್ರಸಂಗ ಆಗಬಾರದು, ಎಲ್ಲರಿಗೂ ಇನ್ ಟೈಮ್ ಆಗಿ ಸಿಗುವಂತ ಆಗಬೇಕು ಅನ್ನೋದೇ ಅವರ ಆಶಯ. ಜನರ ಪರವಾಗಿ, ನಿಮ್ಮ ಪರವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ವೀಕ್ಷಕರು ಒಂದು ಸಣ್ಣ ಬ್ರೇಕ್ ತಗೊಳ್ತಿದ್ದೇನೆ. ಬ್ರೇಕ್ ನಂತರ ನಾನು ಈ ಒಂದು ಮಾತುಕತೆಯನ್ನು ಮುಂದುವರಿಸ್ತೇನೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, Nippon Paint, Asia's real number 1 paint. SDM ಕಾಲೇಜು ಉಜಿರೆ. CNG ಕೊರತೆಯಿಂದ ಉಂಟಾಗಿರುವಂಥ ಏನು CNG ಬಳಕೆದಾರರ ವಾಹನಗಳು ಅಥವಾ ವಾಹನ ಚಾಲಕರ ಅಲ್ಲಿ ಉಂಟಾಗಿರುವಂಥ ಒಂದು ಆತಂಕ ಅಥವಾ ಸಂಕಷ್ಟ, ಈ ವಿಚಾರವಾಗಿ ನಾವು ಮಾತಾಡ್ತಿದ್ವಿ. ದಕ್ಷಿಣ ಕನ್ನಡ ಜಿಲ್ಲಾ CNG ಬಳಕೆದಾರರ ಸಂಘ ಏನು ಹೊಸದಾಗಿ ಅಸ್ತಿತ್ವಕ್ಕೆ ಬಂದಿದೆ. ಇದರ ಪದಾಧಿಕಾರಿಗಳು ಮತ್ತು ಅದರ ಸಂಚಾಲಕರೆಲ್ಲ ನಮ್ಮ ಜೊತೆಗೆ ಇವತ್ತು ಮಾತಾಡ್ತಾ ಇದ್ದಾರೆ. ಶರತ್ ಸರಳಾಯ್ ಅವರು, ಶ್ರೀನಾಥ್ ರಾವ್ ಅವರು, ಪೂರ್ಣಿಮಾ ಭಟ್ ಅವರು, 3 ಮಂದಿ ಕೂಡ CNG ಅಂದರೆ ಈ ಒಂದು ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸನ್ನೇ ಬಳಸಿಕೊಂಡು ತಮ್ಮ ವಾಹನಗಳನ್ನು ಓಡಿಸ್ತಾ ಇದ್ದಾರೆ. ಏನು ಕಷ್ಟ ಮತ್ತು ಏನು ತೊಂದರೆ ಆಗಿದೆ ಈ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ. ಶರತ್ ಅವರೇ, ಏನು ಯಾಕೆ ಉಂಟಾಗಿರುವಂಥ ಸಮಸ್ಯೆ, ಏನು ಪರಿಹಾರ ಮಾಡಿಕೊಳ್ಳಬಹುದು ಮತ್ತು ಇದರ ಒಂದಷ್ಟು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ನೀವು ಹೇಳಬೇಕಾಗಿದೆ. ಸೊ ಈಗ ಈ ಮೈನ್ ರೀಸನ್ಗೆ ಸೊಲ್ಯೂಷನ್ ಅಂತ ಹೇಳಿದ್ರೆ, ನೀವು ಈಗ CNG ಅವರು LCV ಅಂತ ಹೇಳ್ತೇವೆ, ಲೈಟ್ ಕೆಪಾಸಿಟಿ ವೆಹಿಕಲ್ ಅಂತ ಏನು ಗ್ಯಾಸ್ ಬೆಂಗಳೂರಿಂದ ತರ್ತಾ ಇದ್ದಾರೆ, ಅದು ನೀವು 10-20 ಗಾಡಿ ಹಾಕಿದ್ರು ಈ ಸಮಸ್ಯೆ ಪರಿಹಾರ ಆಗೋದಿಲ್ಲ. ಯಾಕಂದ್ರೆ ಲಿಮಿಟೆಡ್ ಆಗಿ ಗ್ಯಾಸ್ ತರ್ಲಿಕ್ಕೆ ಆಗುದು. ಹೌದು, ನಾವೀಗ ಅವಾಗ ವಿಜುವಲ್ ಅಲ್ಲಿ ನೋಡಿದೆವು ಆ ಒಂದು ಏನು ದೊಡ್ಡ ಟ್ರಕ್ ನಂತ ಲಾರಿಯಲ್ಲಿ. ಇನ್ನೊಂದು ಹೇಳಿದ್ರೆ ನಿಮ್ಗೆ ಅದು ಡೇಂಜರಸ್ ಕೂಡ, ಯಾಕಂದ್ರೆ ಅದು ಹೈಲಿ ಪ್ರೆಷರೈಸ್ ಗ್ಯಾಸ್. ಅದು ಅದರಲ್ಲಿ ಸ್ಟೈನ್ಲೆಸ್ ಸ್ಟೀಲ್ ಟ್ಯೂಬಿಂಗ್ಸ್ ಇದೆ. ಮೊನ್ನೆ ರೀಸೆಂಟ್ಲಿ 2 days ಬ್ಯಾಕ್ ಅದು ಎಲ್ಲೋ ಮಿಡ್ಲ್ ಅಲ್ಲಿ ಬರುವಾಗ ಬರ್ಸ್ಟ್ ಆಯ್ತು. ಅದು ಬರ್ಸ್ಟ್ ಆಗಿ ಒಂದು ಪೀಸ್ ಅದು ಕಾಣೆಯಾಗಿದೆ. ಅದು ಯಾವ ಟೈಪ್ ಅಂತ ಹೇಳಿದ್ರೆ ನಿಮ್ಗೆ ಒಂದು ಎಕ್ಸ್ಪ್ಲೋಷನ್ ಟೈಪ್ ಅದು ಇರ್ಬೋದು. ಅದು ಯಾರಾದ್ರಲ್ಲಿ ಮನುಷ್ಯನಿಗೆ ತಾಗಿತ್ತು ಅಂತ ಹೇಳಿದ್ರೆ ದಟ್ ಕ್ಯಾನ್ ಬಿ ಕ್ಯಾಟಸ್ಟ್ರೋಫಿಕ್ ಎಫೆಕ್ಟ್, ಅಂದ್ರೆ ಅದೇನು ಆಗ್ಬೋದು. ತುಂಬಾ ಹಜಾರ್ಡ್ ಅಂತ ಹೇಳಿದ್ರೆ ಇದೆ ಬ್ಲಾಸ್ಟ್ ಆಗಿ ನಮ್ಗೆ ತಾಗುದೇ ಹಜಾರ್ಡ್. ಒಂದು ಎರಡನೇದು ಗ್ಯಾಸ್ ಲೀಕೇಜ್ ಆಬ್ವಿಯಸ್ಲಿ. ಸೊ ಇದಕ್ಕೆ ಮದರ್ ಸ್ಟೇಷನ್ ಅಂತ ಏನು ಶ್ರೀನಾಥ್ ಅವರಿಗೆ ಹೇಳಿದ್ರು, ಅದು MCF ಗೆ ಕೊಚ್ಚಿನಿಂದ ಬಂದ ಒಂದು ರಿಫೈನರಿ ಲೈನ್, ಅದು ಅಂಡರ್ಗ್ರೌಂಡ್. ಅದನ್ನು ಇವರು ಎಕ್ಸ್ಟ್ರಾಕ್ಟ್ ಮಾಡಿ ಈ LCV ಏನಿದೆ ಲೋಕಲ್ ಫಿಲ್ಲಿಂಗ್ ಗೆ ರೆಡಿ ಮಾಡ್ತಾ ಇದ್ದಾರೆ, ಅಂಡ್ ಆಲ್ಸೋ ಫಾರ್ ಇಂಡಸ್ಟ್ರಿಯಲ್ ಪರ್ಪಸ್. ಸೊ ಈ ಗ್ಯಾಸ್ ಇಲ್ಲಿ ಏನು ಅವರು ಫಿಲ್ ಮಾಡ್ತಾರೆ, ದಟ್ ವಿಲ್ ಬಿ ಅರೌಂಡ್ 250 kg per centimeter cube ಅಂತ ಹೇಳ್ಬೋದು. ಅದನ್ನು ಫಿಲ್ ಮಾಡಿ ಇವರು ಲೋಕಲ್ ಇಲ್ಲಿ ಸ್ಟೇಷನ್ಗೆ ಕೊಡ್ತಾರೆ. ಬಟ್ ಅದು ಇಟ್ಸ್ ನಾಟ್ ದ ಗ್ಯಾಸ್, ಅದು ಪ್ರೆಷರ್. ಅದು ಇಲ್ಲಿ ನೀವು ತಂದು ಹಾಕಬೇಕಿದ್ರೆ ಒಂದು 100 kg ಅದು ಟ್ರಾನ್ಸ್ಫರ್ ಆಗುತ್ತೆ.
ಈಗ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಹೇಳಿದ್ರೆ ಮಂಗಳೂರಲ್ಲಿ ಕೇವಲ 2 ಪಂಪ್, ಕಾವೂರು ಮತ್ತೆ ಮುಲ್ಕಿಯಲ್ಲಿ HP ಪಂಪ್ಗಳಲ್ಲಿ ಮಾತ್ರ ಕಂಪ್ರೆಸರ್ ಅವೈಲಬಿಲಿಟಿ ಇರುವುದು. ಅದಕ್ಕೋಸ್ಕರ ಈ 1 ಕಿಲೋಮೀಟರ್ ಲೈನ್ ಏನಿದೆ, ಬಿಕಾಸ್ ಆಫ್ ಕಂಪ್ರೆಸರ್ ಇದ್ರೆ ಗ್ಯಾಸ್ ಪ್ರೆಷರ್ ಜಾಸ್ತಿ ಇರುತ್ತದೆ. ಗ್ಯಾಸ್ ಪ್ರೆಷರ್ IS ಸ್ಟ್ಯಾಂಡರ್ಡ್ ವೈಸ್ 200 ಬಾರ್ ಅಂತ ಹೇಳ್ತಾರೆ. ಅಷ್ಟು ಬಾರ್ ಕೆಪಾಸಿಟಿ ಗ್ಯಾಸ್ ಪ್ರೆಷರ್ ಇದ್ರೆ ಮಾತ್ರ ನಿಮ್ಗೆ ಒಂದು ಅರೌಂಡ್ 7-8-9 kg ಸಿಗ್ತದೆ. ಈಗ ಲಾರಿ ಅವರು ಸ್ಪೆಷಾಲಿಟಿ ಆಗಿ ಕಾವೂರಿಗೆ ಯಾಕೆ ಬರ್ತಾರೆ ಅಂತ ಹೇಳಿದ್ರೆ, ಅವರಿಗೆ ಮ್ಯಾಕ್ಸಿಮಮ್ ಫಿಲ್ ಆಗಿ ಬೆಂಗಳೂರಿಗೆ ಹೋಗ್ಬೇಕಿದ್ರೆ ಓನ್ಲಿ 2 ಸ್ಟೇಷನ್ ಅಲ್ಲಿ ಮಾತ್ರ ಅವರಿಗೆ ಫಿಲ್ ಮಾಡಿದ್ರೆ ಬೆಂಗಳೂರಿಗೆ ಹೋಗ್ಬೋದು. ಅಡ್ಡಿಯಾರಿಗೆ ಹೋಗಿ ನೀವು ಇಲ್ಲಾದ್ರೆ ಲೋಕಲ್ IOCL ಸ್ಪೆಷಲ್ 2 ಪಂಪ್ 3 ಪಂಪ್ IOCL ಅವ್ರದ್ದು ಕಂಪ್ರೆಸರ್ ಇನ್ನೂ ಆಗ್ಲಿಲ್ಲ, ಟ್ರಾನ್ಸ್ಫಾರ್ಮರ್ ಅವರು ಪ್ರೊಕ್ಯೂರ್ ಮಾಡಬೇಕು, ಅದೆಲ್ಲ ಆಗದ ಕಾರಣ ನಮ್ಗೆ ಹೋದ್ರೆ 1 kg 2 kg ಸಿಗ್ಬೋದು. 1 kg 2 kg ನೀವು ಓದಿ ತಗೊಂಡ್ರೆ ಒಂದು ಹಾರ್ಡ್ಲಿ 50 ಕಿಲೋಮೀಟರ್ ಟ್ರಾವೆಲ್ ಮಾಡಬಹುದು. ಎಸ್ ಈ ನಡುವೆ ನಮ್ಮ ಜೊತೆಗೆ ವಿಜಯ್ ಕುಮಾರ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್ ಕುಮಾರ್ ಅವರು ನಮಸ್ಕಾರ. ನಮಸ್ಕಾರ ಸರ್. ಎಸ್, ಯಾವ ಗಾಡಿ ನೀವು ಯೂಸ್ ಮಾಡ್ತಾ ಇದ್ದೀರಿ ಸರ್? ನಾನೊಂದು ಅರಿವು ಸಂಸ್ಥೆಯಲ್ಲಿ ಡ್ರೈವರ್ ಆಗಿದ್ದೇನೆ. ನಾನು 1 ಗಂಟೆ ಆಯ್ತು ಕಾವೂರು ಸ್ಟೇಷನ್ಗೆ ಪೆಟ್ರೋಲ್ ಬಂಕ್ಗೆ ಬಂದು. 1 ಗಂಟೆ ಆಯ್ತು. 23ನೇ ಕ್ಯೂ ನಲ್ಲಿದ್ದೇನೆ. ನನ್ನ ಗಾಡಿ 23ರಲ್ಲಿದೆ. 23ನೇ ನಂಬರ್ ಅಲ್ಲಿ ಇದ್ದೀರಿ ನೀವು? ಇನ್ನು ಗ್ಯಾಸ್ ಸ್ಟಾರ್ಟ್ ಮಾಡಲಿಲ್ಲ, ಬಟ್ ಅನ್ಲೋಡ್ ಆಯ್ತು ಅಷ್ಟೇ ಇವಾಗ. ಅದು ಬಂದು 1 ಗಂಟೆ ಆಯ್ತದೆ. ನಾನು ಕೆಲವರು ವಿಚಾರಿಸಿದೆ, ಅವರು 1.5-2 ಗಂಟೆ ಆದವರು ಇದ್ದಾರೆ ಇಲ್ಲಿ. ಭಾರಿ ಸಮಸ್ಯೆ ಆಗ್ತಾ ಉಂಟು ಸರ್. ಈಗ ಕ್ಯೂ ಅಲ್ಲಿ ನಿಂತವರಿಗೆ ಎಲ್ಲರಿಗೂ ಸಿಗಬಹುದಾ? ಅದು ಗೊತ್ತಿಲ್ಲ. ನಾನು ಅದೇ ನನ್ನ ಹಿಂದಿನಿಂದ ಒಂದು 3-4 ಗಾಡಿ ಇದೆ, ಹಾಗೆ ವಿಚಾರಿಸಿದಾಗ ಸಿಗ್ಬೋದು ಅಂತ ಒಂದು ಆಶಾಭಾವನೆ ಇದೆ. ಅಂದ್ರೆ ನಿಮಗಿಂತ ಮುಂದೆ ಬಂದವರೆಲ್ಲ ಆಲ್ಮೋಸ್ಟ್ 2 ಗಂಟೆಯಿಂದ ಕಾದವರು ಕೂಡ ಇದ್ದಾರೆ ಅಲ್ಲಿ? ಖಂಡಿತ ಇದ್ದಾರೆ ಸರ್. ಅಂದ್ರೆ ಗಾಡಿ ಬೆಳ್ತಂಗಡಿಯಲ್ಲಿ ಬರುವಾಗಲೇ LCV ಬೆಳ್ತಂಗಡಿಯಲ್ಲಿ ಬರುವಾಗಲೇ ಇಲ್ಲಿ ಬಂದವರಿದ್ದಾರೆ ನಿಂತವರು. ಎಸ್ 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 ಅಂದ್ರೆ ನಿಮ್ಮ ಜೊತೆಗೆ ನಿಂತವರೆಲ್ಲ ಏನು ಮಾತಾಡ್ತಾ ಇದ್ದಾರೆ? ನಿಮ್ಮ ಜೊತೆಗೆ ಕ್ಯೂ ಅಲ್ಲಿ ನಿಂತವರು ಏನು ಹೇಳಿಕೊಳ್ತಾ ಇದ್ದಾರೆ? ಏನು ಕಷ್ಟ ಹೇಳಿಕೊಳ್ತಾ ಇದ್ದಾರೆ? ನಾನು ಎಲ್ಲರಿಗೊಂದು ವಿಡಿಯೋ ಮಾಡಿದೆ ಸರ್. ವಿಡಿಯೋ ಮಾಡಿ ನಮ್ಮ ಒಂದು ಗ್ರೂಪ್ ಇದೆ, ನಮ್ದು CNG ಬಳಕೆದಾರರ ಗ್ರೂಪ್ ಇದೆ. CNG ಬಳಕೆದಾರರ ಗ್ರೂಪ್ ಅವರು ನಿಮಗೆ ಕಳಿಸಿಕೊಡ್ಬೋದು. ಹೌದೌದು, ನೋಡ್ದೆವು ನಾವು ಇವಾಗ. ಕಿಲೋಮೀಟರ್ ಗಟ್ಲೆ ಏನು ಕ್ಯೂ ಇತ್ತಲ್ಲಿ. ಎಸ್, ಅದೇ ನೋಡಿದೆ. ಬಾರಿ ಉದ್ದದ ಸಾಲು ಇತ್ತು ಅಂತ, ಬಾರಿ ಉದ್ದದ ಕ್ಯೂ ಇತ್ತು. ಇವಾಗ್ಲೂ ಇದೆ. ನೀವು ಇನ್ನೇ ನಮ್ಗೆ ಒಬ್ರು ಹೇಳಿದ್ರು, ನಮ್ಗೆ ಒಂದು 300 ರೂಪಾಯಿ ಗ್ಯಾಸ್ ಇವಾಗ ನಮ್ಮ ನಾಯಿ ಪಾಲಾಗಿದೆ. ಇಲ್ಲಿ ಬಂದು ರೈಲ್ ಅಲ್ಲಿ ನಿಂತಿದ್ದೇವೆ ನಾವು. 10 ಲಕ್ಷದ ಗಾಡಿ ಇಟ್ಕೊಂಡು ನಾವು ಇಲ್ಲಿ ಕಾಯ್ತಾ ಇದ್ದೇವೆ 300 ರೂಪಾಯಿ ಗ್ಯಾಸ್ ಬೇಕಾಗಿ ಅಂತ. ತಾಸುಗಟ್ಲೆ ಕಾಯ್ಬೇಕಾದಂತ ಪರಿಸ್ಥಿತಿ ಉಂಟಾಗಿದೆ. ಸ್ವಲ್ಪ ಮನೆಗೆ ಸ್ವಲ್ಪ ಬೇಗ ಹೊರಡುವ ಅಂತ ಹೇಳಿದ್ರೆ ಈ ರೀತಿಯಾಗಿ 1-2 ಗಂಟೆ ಪಂಪ್ಗಳಲ್ಲಿ ನಿಲ್ಲಬೇಕಾದಂತ ಪರಿಸ್ಥಿತಿ. ಎಸ್ ವಿಜಯ್ ಕುಮಾರ್ ಅವರೇ. ಎಸ್, ಥ್ಯಾಂಕ್ ಯು. ಎಸ್, ವಿಜಯ್ ಕುಮಾರ್ ಅವರು ಹೇಳ್ತಾ ಇದ್ದಾರೆ, ಹೋಗಿ ಈಗಲೇ 1.5 ಗಂಟೆ ಆಯಿತು. ಈಗ ನನಗೆ 23ನೇ ಟೋಕನ್ ನಂಬರ್, ನನ್ನ ಮುಂದುಗಡೆ 23 ಗಾಡಿಗಳು ಇದಾವೆ ಅಂತ. ಎಸ್, ಇದು 23 ಇದ್ರೆ ನಿಮಗೆ ಸಿಗ್ಲಿಕ್ಕೆ ಚಾನ್ಸೇ ಇಲ್ಲ. 23 ಗಾಡಿ ಇದ್ರೆ ಸಿಗುವಂತ ಚಾನ್ಸಸ್ ಕಡಿಮೆ. ಯಾಕಂದ್ರೆ ಫ್ರಂಟ್ 2 ದೊಡ್ಡ ಗಾಡಿಗಳೇ ಇದ್ದಾವೆ. ದೊಡ್ಡ ಗಾಡಿ ಅಂದ್ರೆ ಟ್ರಕ್ಸ್. ಅವರಿಗೆ ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ ಆಪ್ಷನ್ ಇಲ್ಲ, ಅದು CNG ಯಲ್ಲೇ ರನ್ ಆಗಬೇಕು. ಸೊ ಅವರಿಗೆ ಫಸ್ಟ್ ಅವ್ರು ರಾತ್ರಿಯೇ ತಂದು ಈಗ ನಿಮ್ಮ ಗಾಡಿಯನ್ನು, ಅದು ಒರಿಜಿನಲ್ ನಿಮ್ಮ ಗಾಡಿ ನೀವು ತಗೊಳ್ಳೋ ಡೀಸೆಲ್ ಗಾಡಿಯಾ ನಿಮ್ಮದು? ಇಲ್ಲ, ಪೆಟ್ರೋಲ್ ಗಾಡಿ. ಅದನ್ನು ನೀವು ಕನ್ವರ್ಟ್ ಮಾಡಿದ್ರಿ. ಈಗ ನಿಮ್ಮ ಗಾಡಿಗೆ ಎಸ್ ನೀವು CNG ಬಳಕೆ ಮಾಡ್ತಾ ಇದ್ದೀರಿ. CNG ಬಳಕೆ ಮಾಡ್ತಾ ಇರುವಾಗಲೇ CNG ಲಭ್ಯತೆ ಇಲ್ಲ, ಏನು ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಲಭ್ಯತೆ ಇಲ್ಲ ಅಂತ ಆದಾಗ ನೀವು ತಿರ್ಗಾ ಪೆಟ್ರೋಲ್ ಬಳಕೆ ಮಾಡ್ಲಿಕ್ಕೆ ಆಗತ್ತಾ? ಆಗತ್ತೆ. ಆಟೋಮೆಟಿಕ್ ಸ್ವಿಚ್ ಓವರ್ ಆಗುತ್ತೆ. ಅದೇ ನೀವು ಹೇಳಿದ್ರು ಟ್ರಕ್ನವ್ರಿಗೆ ಆಗಲ್ಲ ಅಂತ. ದೊಡ್ಡ ಗಾಡಿಯವರಿಗೆ ಪೆಟ್ರೋಲ್ ಆಪ್ಷನ್ ಇಲ್ಲ, ಅಲ್ಲಿ ಫಿಲ್ಲಿಂಗ್ ಟ್ಯಾಂಕೇ ಇಲ್ಲ. So they have to run only by ಗಾಡಿಗಳಲ್ಲ, ಇಟ್ಸ್ ಕಂಪನಿ ಇನ್ಬಿಲ್ಟ್. ಕನ್ವರ್ಟೆಡ್ ಗಾಡಿಗಳಲ್ಲ, ಇನ್ಬಿಲ್ಟ್ ಆಗಿ ಬಂದಿರುವಂತದ್ದು. ಹೌದು, CNG ವೆಹಿಕಲ್ಗಳು. ಅದು ಅವ್ರು ಏನಂದ್ರೆ ಎಲ್ಲಿ ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್, ಲೆಟ್ ಮಿ ಎಕ್ಸ್ಪ್ಲೈನ್. ಈಗ ಟ್ರಕ್ ಇದಾಯ್ತು, ಈಗ ಇನ್ಬಿಲ್ಟ್ ಆಗಿ ಈಗ ಕಾರ್ಗಳು ಬರ್ತಾ ಉಂಟು ಅಲ್ವಾ? ಇನ್ಬಿಲ್ಟ್ ಈಗ ನಾವು ತಗೊಂಡದ್ದು, ಮೇಡಮ್ ತಗೊಂಡದೆಲ್ಲ ಇನ್ಬಿಲ್ಟ್ ಗಾಡಿಗಳು. ನಿಮಗೆ ಬೇರೆ ಅವರೆಲ್ಲ ಇನ್ಬಿಲ್ಟ್ ಕೊಡ್ತಾ ಇದ್ದಾರೆ. ನಿಮಗೆ ಈಗ ಬೇರೆ ಆಪ್ಷನ್ ಇಲ್ಲ, ಪೆಟ್ರೋಲ್ ಇದೆ. ಹಾಗಾದ್ರೆ ಟ್ರಕ್ ನವರಿಗೆ ಇಂತ ದೊಡ್ಡ ಗಾಡಿಯವರಿಗೆ ಕಷ್ಟ ಆಗುದಂತ ನೀವು ಹೇಳುವಂತದ್ದು. ಹೌದು, ಯಾಕಂದ್ರೆ ಡೀಸೆಲ್ ಒಟ್ಟಿಗೆ CNG ಕಂಪ್ಯಾಟಿಬಲ್ ಆಗಲ್ಲ ಅಂತ ಒಂದು ಇದೆ. ಏನದು ಅದು ಈಗ ಇಂಟರ್ನಲ್ ಕಂಬಷನ್ ಇಂಜಿನ್ ಅಲ್ಲಿ ಪೆಟ್ರೋಲ್ ಅಂಡ್ ಡೀಸೆಲ್ ಇರುತ್ತಲ್ವಾ, ಅದರಲ್ಲಿ ಸ್ಪಾರ್ಕ್ ಪ್ಲಗ್ ಇರೋದು ಪೆಟ್ರೋಲಿಗೆ ಮಾತ್ರ. ಸೊ ನಿಮ್ಗೆ CNG ಅಂತ ಹೇಳಿದ್ರೆ ಅದರಲ್ಲಿ ಸ್ಟಾರ್ಟ್ ಮಾಡಿ ಓಡಿಸುವಂತ ಒಂದು ಶಕ್ತಿ ಇಲ್ಲ.
ಡೀಸೆಲಿಗಿದೆ, ಸೊ ಪೆಟ್ರೋಲ್ಗಿದೆ. ಅದಕ್ಕೋಸ್ಕರ ನೀವು ಫಸ್ಟ್ ಪೆಟ್ರೋಲ್ ಅಲ್ಲಿ ಆಟೋಮೆಟಿಕ್ ಸ್ಟಾರ್ಟ್ ಆಗ್ತದೆ ಯಾವುದೇ ಗಾಡಿ ಆಗಲಿ, ಮೇ ಬಿ ಇಟ್ ಇಸ್ ಕನ್ವರ್ಟೆಡ್ ಆಲ್ಸೋ, ಆ ಸಿಸ್ಟಮ್ ಅಲ್ಲೇ ಡಿಫಾಲ್ಟ್ ಆಗಿದೆ. ನೀವು ಸ್ಟಾರ್ಟ್ ಆಗುವಾಗ ಪೆಟ್ರೋಲಿಗೆ ಆಗಿ CNG ಆಟೋಮೆಟಿಕ್ ವಿದಿನ್ 10 ಸೆಕೆಂಡ್ ಸ್ವಿಚ್ ಓವರ್ ಆಗ್ತದೆ. ಸೊ ಅಂತ ಒಂದು ಸಿಸ್ಟಮ್ ಅದು ಪೆಟ್ರೋಲಿಗೆ ಮಾತ್ರ ಇರೋದು, ನಿಮಗೆ ಡೀಸೆಲಿಗೆ ಬರುವುದಿಲ್ಲ ಬಿಕಾಸ್ ಆಫ್ ದ ಟೆಕ್ನಿಕಲ್ ಫೀಚರ್ಸ್ ಅಂಡ್ ಅದು ಫ್ಲಾಶ್ ಓವರ್ ಪಾಯಿಂಟ್ಸ್ ಅಂತ ಇದೆ. ಸರ್ ಹೇಳಿದ್ರೆ ಅದೇ 23ನೇ ನಂಬರ್ ಟೋಕನ್ ಅಲ್ಲಿ ತಗೊಂಡು ನಿಂತ್ಕೊಂಡಿದ್ದಾರೆ, ಅವರಿಗೆ ಸಿಗುವ ಚಾನ್ಸಸ್ ಕೂಡ ಕಡಿಮೆ ಇದೆ ಅಂತ. ನಾನು ಬರೆದು ಕೊಡ್ತೇನೆ, ಅವರಿಗೆ ವಾಪಸ್ ಹೋಗ್ತಾರೆ ಅವರು. ಯಾಕಂದ್ರೆ ಟ್ರಕ್ 2 ಇದೆ ಅಲ್ಲಿ ಕಾವೂರು ಬಂಕ್ ಅಲ್ಲಿ. ನಾನು ಇಲ್ಲಿ ಬರುವಾಗ ಅದನ್ನ ನೋಡ್ಕೊಂಡೇ ಬಂದದ್ದು. ಅಲ್ಲ, ಇವರೇ ಸ್ವಂತ ಅನುಭವ ಮಾಡಿ, ಸ್ವಂತ ಅನುಭವ ಮಾಡಿದ್ದೇನೆ. ನಾನು 9ನೇ ನಂಬರ್ ಇದ್ದವನು, ಟ್ರಕ್ 2 ಹೋದ್ಮೇಲೆ 40 ರೂಪಾಯಿದು ಹಾಕ್ಸಿದ್ದೇನೆ 2 ಗಂಟೆ ಕಾದು. ನಾನು ಬೆಳಿಗ್ಗೆ ಒಂದು 7:30 ಗಂಟೆಗೆ ಬಂದು ಟ್ರಕ್ ಬರ್ತದೆ ಅಂತ ಹೇಳಿ ನಿನ್ನೆ ರಾತ್ರಿ ಅಂತ ಹೇಳಿ ನೋಡಿ ಬಂದದ್ದು. ನಾನು ನೋಡುವಾಗ ಟ್ರಕ್ ಬರಲೇ ಇಲ್ಲ. ಮತ್ತೆ ವಾಪಸ್ ಹೋಗಿ ಒಂದು 11:30ಗೆ ಬಂದೆ. 11:30ಗೆ ಬರುವಾಗ ಫುಲ್ ಕ್ಯೂ ಉಂಟು. ಲಾಸ್ಟ್ ನನಗೆ ಒಂದು 2 ಗಂಟೆ ಕಾದು 3 kg ಸಿಕ್ಕಿತ್ತು. ನನ್ನ ಟ್ಯಾಂಕ್ ಆಕ್ಚುಲಿ 10.88 ಅಂದ್ರೆ ಅಪ್ರಾಕ್ಸಿಮೇಟ್ಲಿ 11 kg ವಿತ್ ಸ್ಟ್ಯಾಂಡ್ ಮಾಡುವ ಟ್ಯಾಂಕ್ ಅದು. ಅದಕ್ಕೆ 3 kg ಹಾಕಿದ್ರೆ ನಂಗೆ ಇವತ್ತಿಗೆ ಮುಗೀತಲ್ಲಿ, ಒಂದು ಲೋಕಲ್ ಆಚೀಚೆ ಹೋದ್ರೆ ಮುಗೀತದೆ. ಮೇಡಮ್ ಏನ್ ಹೇಳ್ತೀರಿ, ಏನ್ ಮಾಡ್ಬೇಕು? ಸರ್, ನಮಗೆ ಖಂಡಿತ ಜನಪ್ರತಿನಿಧಿಗಳದ್ದು, DC ಅವ್ರದ್ದು ಮತ್ತೆ ಮೀಡಿಯಾದವ್ರದ್ದು ಬೆಂಬಲ ನಮಗೆ ಖಂಡಿತ ಬೇಕೇ ಬೇಕು. ಯಾಕೆಂದ್ರೆ ಇದು ನನ್ನ ಷರತ್ತು. ನಾವು ಜಸ್ಟ್ ರೆಪ್ರೆಸೆಂಟೇಟಿವ್ಸ್ ಅಂದ್ರೆ ಪ್ರತಿನಿಧಿ ಮಾತ್ರ ಮಾಡ್ತಿದ್ದೀವಿ ಅಷ್ಟೇ. ಆದ್ರೆ ನೀವು ನೋಡಿದ್ರೆ ಹೌದು, ಈಗ ನೋಡಿ ನಮ್ಮ ಡ್ರೈವರ್ ವಿಜಯ್ ಕುಮಾರ್ ನೋಡಿ ಮಾತಾಡಿದ್ರು. ನನಗೆ ಪಾಪ ಅಂತ ಆಗ್ತದೆ, ಅವ್ರು 1.5 ಗಂಟೆ 2 ಗಂಟೆ ವೇಟ್ ಮಾಡುವಾಗ. ಆದ್ರೆ ಅವ್ರ ಮಕ್ಕಳಿಗೋಸ್ಕರ ಮಾಡ್ತಾರೆ, ಅವ್ರು ಸಿಕ್ಕಿದ್ದು ನಮ್ಮ ಪುಣ್ಯ ಅಂತ ನಾವು ಹೇಳ್ತೇವೆ. ಸೊ ಇಷ್ಟೊಂದು ಜನ ಗ್ರೌಂಡ್ ರಿಯಾಲಿಟಿ ಇರುವಾಗ ನಾವೇನ್ ಹೇಳೋದು ಅಂತ ಹೇಳಿದ್ರೆ, ಇದರಲ್ಲಿ ನಮ್ಮ ಜನಪ್ರತಿನಿಧಿಗಳು ತಲೆ ಹಾಕಲೇಬೇಕು. ಹಾಗೂ ಈ ಒಂದು ಪರಿಸ್ಥಿತಿ ಇದೆಯಲ್ಲ, ಅಂದ್ರೆ ಜನರು ಅವರ ಸಮಯ ಮಾತ್ರ ಅಲ್ಲ, ವೃತ್ತಿ ಮತ್ತೆ ಈಗ ನಾವು 2 ತಿಂಗಳು ಲಾಕ್ಡೌನ್ ಅನುಭವಿಸಿದೆವು. ಸೊ ಮತ್ತೆ ಈಗೇನೋ ಎಲ್ಲ ತೆರೆದುಕೊಳ್ತಾ ಉಂಟು ಎಲ್ಲ ವ್ಯಾಪಾರ ವಹಿವಾಟುಗಳು. ನೀವು ಸೊ ಇಂತಹ ಸಂದರ್ಭದಲ್ಲಿ ನೀವು 2 ಗಂಟೆ 3 ಗಂಟೆ ಅಲ್ಲಿ ಕ್ಯೂ ನಿಲ್ಬೇಕಂತಾದ್ರೆ ಹೌದು. ಮತ್ತೆ ಈಗ ಹಾಗೆ ಕ್ಯೂ ನಿಲ್ಲೋದಕ್ಕೆ ಯಾರಿಗೂ ಸಮಯ ಇಲ್ಲ ನೋಡಿ, ಇವರಿಗೂ ಸಮಯ ಇಲ್ಲ, ಅವ್ರಿಗೂ ಸಮಯ ಇಲ್ಲ, ನಮಗೂ ಸಮಯ ಇಲ್ಲ. ಸೊ ನಾವೆಲ್ಲ ನಮ್ಮ ಒಂದು ಶೆಡ್ಯೂಲ್ ಪೂರ್ತಿ ನಾವು ಉಲ್ಟಾ ಪಲ್ಟಾ ಮಾಡ್ತಾ ಇದ್ದೇವೆ ಈಗ. ಹಾಗಂತ ನಾವು ಪೆಟ್ರೋಲ್ ಅಲ್ಲಿ ಓಡಿಸ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಎಸ್ಪೆಷಲಿ ಟೂರಿಸ್ಟ್ ವೆಹಿಕಲ್ಸ್ ಇದು ಅಂದ್ರೆ ಇದು ಒಂಥರ ಫೂಲಿಶ್ನೆಸ್. 10 ಕಿಲೋಮೀಟರ್ಗೆ 10 ರೂಪಾಯೋ 8 ರೂಪಾಯಿ ಕೊಟ್ಟು ಓಡಿಸೋದಂದ್ರೆ ಇಟ್ ಈಸ್ ಹೈಟ್ ಆಫ್ ಫೂಲಿಶ್ನೆಸ್. ಯಾಕಂದ್ರೆ ಅಷ್ಟು ಅದು ಇದು ಮಾಡ್ಲಿಕ್ಕೆ ಆಗುದಿಲ್ಲ. ಶ್ರೀನಾಥ್ ಅವರೇ ಹೇಳ್ತಾ ಇದ್ರಿ ಏನ್ ಮಾಡಬಹುದು, ಏನೇನ್ ಮಾಡಬೇಕು ಅಂತ. ಹೌದು, ಈಗ ನಾವು ಗ್ರೂಪ್ ರಚಿಸಿದ್ದೇವೆ. ನಾಡ್ದು ಸಂಡೇ ಮೀಟಿಂಗ್ ಉಂಟು ಹೊನ್ನಕಟ್ಟೆ ಶಾಲೆಯಲ್ಲಿ. ಸೊ ಅಲ್ಲಿ ಗ್ರೀವೆನ್ಸಸ್ ನಾವು ಇದು ಮಾಡ್ತೇವೆ. ನಮ್ಮ ನಿಯೋಗ ಈಗ ಸ್ಥಳೀಯ ಜನಪ್ರತಿನಿಧಿಗಳು ಅವರನ್ನ ನಾವು ಭೇಟಿ ಆಗ್ತಾ ಇದ್ದೇವೆ. ಸೊ ನಾಳೆ 1-2 ಆರ್ಟಿಕಲ್ ಬರ್ತಾ ಇದೆ ವಿಜಯವಾಣಿ ಮತ್ತೆ ಇದರಲ್ಲಿ. ಸೊ ಆಗ ಅವರಿಗೆ ಮನವರಿಕೆ ಆಗ್ಬೋದು. ಸೊ ಇದ್ರ ಬಗ್ಗೆ ಜಾಸ್ತಿ ಹಾಗೆ ನಾನು ಮೊದಲೇ ಹೇಳಿದಾಗೆ ಮದರ್ ಸ್ಟೇಷನ್ ಫಾಲೋ ಅಪ್ ಮಾಡ್ತಾ ಇದ್ದೇವೆ. ಗೈಲ್ ಅಧಿಕಾರಿಗಳೊಟ್ಟಿಗೆ ಕಂಟಿನ್ಯೂಸ್ಲಿ ಟಚ್ ಅಲ್ಲಿ ಇದ್ದೇವೆ. ಸೊ ಆಮೇಲೆ ಆಕಾಶವಾಣಿಯ ಬಗ್ಗೆ ಅವರು ಮಾತಾಡ್ತಾರಂತೆ, ಸೊ ಪೂರ್ಣಿಮಾ ಮೇಡಮ್. ಸೊ ಆಮೇಲೆ ಬೇರೆ ನಮ್ದು ಕಾರ್ಯತಂತ್ರಗಳು ಮುಂಬರುವ ದಿನಗಳಲ್ಲಿ ನಮ್ಗೆ ಏನೇನು ಹೊಳಿತದೆ ಒಟ್ಟಿನಲ್ಲಿ. ಲೋಕೇಶ್ ಅವರು ಮತ್ತೆ ಸಂಪರ್ಕದಲ್ಲಿದ್ದಾರೆ. ಲೋಕೇಶ್ ಅವರು ನಮಸ್ಕಾರ. ಲೋಕೇಶ್, ಎಸ್ ಓಕೆ, ಕ್ಯೂ ಅಲ್ಲಿ ನಿಂತ್ಕೊಂಡಿರ್ಬೇಕು ಬಹುಶಃ. ಎಸ್ ಇರ್ಲಿ. ಇದು ಶ್ರೀನಾಥ್ ರಾಯರೇ, ಅಂದ್ರೆ ಒಟ್ಟು ಏನು ಜನ ಸ್ವಲ್ಪ ಮಾತಾಡಬೇಕು, ಜನಪ್ರತಿನಿಧಿಗಳು ಮಾತಾಡಬೇಕು, ಮಾಧ್ಯಮಗಳು ಮಾತಾಡಬೇಕು ಅಂತ ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಿ. ಎಸ್, ನೋಡಿದವನು ಕಿಲೋಮೀಟರ್ ಗಟ್ಟಲೆ ಈ ಮಳೆಗಾಲದಲ್ಲಿ. ಎಸ್, ನಮ್ಮದು ಕೂಡ ಎಲ್ಲರದ್ದು ಮನೆಯಲ್ಲಿ ಮಕ್ಕಳು ಕಾಯ್ತಾ ಇರ್ತಾರೆ. ಮತ್ತು ತಿರ್ಗಾ ನಾಳೆ ಬೆಳಿಗ್ಗೆ ನಿಮ್ಮ ರೂಟೀನ್, ನಿಮ್ಮ ಕೆಲಸ ವ್ಯವಹಾರ ಉದ್ಯಮಿಗೆ ಹೊರಡಬೇಕು. ಸೊ ತಾಸುಗಟ್ಟಲೆ ಇಲ್ಲಿ ಟೈಮ್ ವೇಸ್ಟ್ ಮಾಡಿದ್ರೆ. ಎಸ್, ಶರತ್ ಅವರೇ, ಏನು ಮಾಡಬೇಕು, ಏನೇನು ಮಾಡ್ಬೋದು, ಏನಾಗಬೇಕು ಈ ಕ್ಷಣಕ್ಕೆ, ಈ ಹೊತ್ತಲ್ಲಿ? ಈಗ ಆಕ್ಚುಲಿ ನಿಮ್ದು ಅವರು ಗಾಡಿ ಇಂಕ್ರೀಸ್ ಮಾಡಿದ್ದಾರೆ. ಇಂಕ್ರೀಸ್ ಮಾಡಿ ಅದು ಆಲ್ರೆಡಿ 2 ದಿನದಲ್ಲಿ ಬ್ರೇಕ್ ಡೌನ್ ಆಯ್ತು ಪುನಃ. ಈಗ ನೋಡಿ, ಇವತ್ತಿಗೆ 2-3 ಗಾಡಿ ಬಂದಿದೆ ಆಲ್ರೆಡಿ. ಈಗ 3ನೇ ಗಾಡಿಯ ಅವಸ್ಥೆಯಲ್ಲಿ ಇದು ಈಗ ಇಷ್ಟು ದೊಡ್ಡ ಕ್ಯೂ ನೋಡ್ತಾ ಇದ್ದೀರಾ ನೀವು. ಅಂದ್ರೆ ನೀವು ಇಮ್ಯಾಜಿನ್ ಮಾಡಿ, ಫಸ್ಟ್ ಬೆಳಿಗ್ಗೆ ಬಂದ ಗಾಡಿ ಎಷ್ಟು ಬೇಗ ಖಾಲಿ ಆಗಿರ್ಬೋದು. ಇದೀಗ 3ನೇ ಗಾಡಿಯಲ್ಲಿ 23-24ನೇ ಲೈನ್ ಅಲ್ಲಿ ಇರ್ಬೇಕಿದ್ರೆ ನಂಬರ್ ಆಫ್ ವೆಹಿಕಲ್ಸ್ ಈಗ ರೋಡ್ ಅಲ್ಲಿ ಇರೋದು ಟ್ರಿಬಲ್ ದ ಟೈಮ್ಸ್ ಆಫ್ ಸಪ್ಲೈ ಆಫ್ ಗ್ಯಾಸ್ ಆಗಿದೆ.
ಓಕೆ ಓಕೆ ರಿಕ್ಷಾದವರು ಗ್ಯಾಸ್, ಕಾರ್ನವರು ಗ್ಯಾಸ್, ನಮ್ಮಂತವರು ಎಲ್ಲ ಟೂರಿಸ್ಟ್ ವೆಹಿಕಲ್ಸ್ ಎಲ್ಲ ಗ್ಯಾಸ್ ಕನ್ವರ್ಟೇಬಲ್ ಮಾಡ್ತಾ ಇದ್ದಾರೆ ಬಿಕಾಸ್ ಆಫ್ ಪೆಟ್ರೋಲ್ ಪ್ರೈಸಸ್. ಸೊ ಒಂದು LCV ಜಾಸ್ತಿ ಮಾಡಬೇಕು, ಯಾಕಂದ್ರೆ ಅವ್ರ ಹತ್ರ ಆಲ್ರೆಡಿ ಸ್ಟ್ಯಾಂಡ್ ಬೈ ಅಲ್ಲಿ 2 ಗಾಡಿ ಉಂಟು ಅಂತ ನಮ್ಗೆ ಸುದ್ದಿ ಉಂಟು. ಇಟ್ಸ್ ನಾಟ್ ಅನ್ ಅಫಿಷಿಯಲ್ ಥಿಂಗ್. ಸೊ ಅದಕ್ಕೋಸ್ಕರ ಅದನ್ನು ನಾವು ರಿಕ್ವೆಸ್ಟ್ ಮಾಡಿದ್ರು ಕೂಡ ಅವರು ಸಪ್ಲೈ ಆಗ್ತಾ ಇರುವಂತದ್ದು ಏನು ಇದನ್ನು ವೆಹಿಕಲ್ ಗಳನ್ನು ಜಾಸ್ತಿ ಮಾಡಬೇಕು, ಬೆಂಗಳೂರಿಂದ ಬರ್ತಾ ಇರುವಂತ ಅದು ಕೇಳಿದ್ರೆ ಅವರು ನಾವು 3rd ವೆಹಿಕಲ್ ಪರ್ಫಾರ್ಮೆನ್ಸ್ ನೋಡುವ ಅಂತ ನಮ್ಗೆ ಟೆಸ್ಟ್ ಮಾಡ್ತಾರೆ. ಅಂದ್ರೆ ಈಗ ನೋಡಿ 2 ದಿನದಲ್ಲಿ 3 ಗಾಡಿ ಬಂದ್ರು ಕೂಡ ಒಂದು ದಿನದಲ್ಲಿ ಅದು ವಿದಿನ್ ಅ ಫ್ರಾಕ್ಷನ್ ಆಫ್ ಅವರ್ಸ್ ಅಲ್ಲಿ ಮುಗಿತದೆ. ಅಷ್ಟಾದ್ರೂ ಕೂಡ ಅವರು ಇನ್ನೂ ಏನೋ ನಮ್ಮ ಜೊತೆಗೆ ಲೋಕೇಶ್ ನಮಸ್ಕಾರ. ನಮಸ್ತೆ ಸರ್. ಏನೋ ಸಮಸ್ಯೆ ಏನ್ ಹೇಳ್ತೀರಿ? ಸಮಸ್ಯೆ ತುಂಬಾ ಇದೆ ಈಗ. ಲೋಕೇಶ್ ಸ್ವಲ್ಪ ಜೋರಾಗಿ ಮಾತಾಡಿ. ಹಲೋ ಲೋಕೇಶ್ ಸ್ವಲ್ಪ ಜೋರಾಗಿ ಮಾತಾಡಿ. ಮಾತಾಡ್ತಿದ್ದೇನೆ, ಕೇಳ್ತಿಲ್ವಾ? ಈಗಾಗಲೇ ಆಲ್ರೆಡಿ ಶ್ರೀನಾಥ್ ಮತ್ತೆ ಶರತ್, ಪೂರ್ಣಿಮಾ ಮೇಡಮ್ ಎಲ್ಲ ಹೇಳಿದ್ದಾರೆ. ಅದೇ ಸಮಸ್ಯೆ ಈಗ ನಮ್ದು. ನಾವೀಗ ಒಂದು ಸಂಘದ ಬಗ್ಗೆ ಒಂದು ಯೋಜನೆ ಮಾಡಿದ್ದೇವೆ. ಈಗ ನೆಕ್ಸ್ಟ್ ಸಂಡೇ ಅಂದ್ರೆ ನಾಡಿದ್ದು 25ನೇ ತಾರೀಕಿಗೆ ಒಂದು ಸಂಘದ ಉದ್ಘಾಟನೆ ಮತ್ತೆ ಅದಕ್ಕೆ ಬೇಕಾದ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದೇವೆ. CNG ಬಳಕೆದಾರರ ಸಂಘ. ಹೌದು. ಇದು ಲೋಕೇಶ್ ಅವರೇ, ಯಾವ್ದು ಗಾಡಿ ನಿಮ್ದು? ನಂದು ಗ್ರ್ಯಾಂಡ್ ಐಟೆನ್ ಸರ್. ಅದು ಇನ್ಬಿಲ್ಟ್ ಆಗಿ ಏನು CNG ಇತ್ತಾ ಅಥವಾ ನೀವು ಆಮೇಲೆ ಕನ್ವರ್ಟ್ ಮಾಡ್ಕೊಂಡ್ರಾ? ಇಲ್ಲ, ಆಮೇಲೆ ಕನ್ವರ್ಟ್ ಮಾಡಿದ್ದೇನೆ. ಹೌದಾ? ಕನ್ವರ್ಟ್ ಮಾಡಿದ ನಂತರ ನಿಮಗೆ ಬಹುಶಃ ಒಳ್ಳೆಯ ಪ್ರಯೋಜನ ಆಗಿರಬಹುದು ಅಥವಾ ಉಳಿತಾಯ ಆಗಿರಬಹುದು. ಏನ್ ಹೇಳ್ತೀರಿ? ಉಳಿತಾಯ ಆಗಿದೆ. ಮೈಲೇಜ್ ಸ್ವಲ್ಪ ಡಬಲ್ ಸಿಗ್ತಾ ಇದೆ. 24 ಸಿಗ್ತಾ ಇದೆ. ಓಕೆ. ಎಸ್ ನಾಡಿದ್ದು ಸಂಡೇ. ಹೇಳಿದ್ರು ನೀವು ಹೇಳುವಂತದ್ದು ಏನು ಈ ರೀತಿಯ ಸ್ಟೇಷನ್ಗಳ ಸಂಖ್ಯೆಗಳು ಜಾಸ್ತಿ ಆಗಬೇಕು ಮತ್ತೆ ಪೂರೈಕೆ ಇನ್ ಟೈಮ್ ಆಗಿ ಸಿಗುವಂತಾಗಬೇಕು ಅಂತ. ಸಾಮಾನ್ಯ ಎಷ್ಟು ತಾಸು ನೀವು ಕ್ಯೂ ನಿಲ್ಬೇಕಾಗಿತ್ತು? ನನಗೆ ಅದೇ 1-1.5 ಗಂಟೆ. ಮೊನ್ನೆ 2.5 ಗಂಟೆ ನಿಂತಿದ್ದೇನೆ. ಹೌದಾ? ಎಲ್ಲಿ? ಅಷ್ಟು ಹೊತ್ತು ನಿಲ್ಲುದು ವೇಸ್ಟ್, ಸಿಗುದಿಲ್ಲ ಅವತ್ತು. ಹೌದಾ? ಇವತ್ತು ನನ್ನ ಗಾಡಿ ಬಾಕಿ ಉಳಿದಿತ್ತು ಇವತ್ತು. ಎಲ್ಲಿ ಸರ್? ನಂದು ಇಲ್ಲಿ ಮನೆ ಹತ್ರ ಗೋಡಿಕೆರೆಯಲ್ಲಿ. ಯಾಕೆ? CNG ಖಾಲಿ. ಮತ್ತೆ ಪೆಟ್ರೋಲ್ ಹಾಕಿಸಿ ಅಲ್ಲಿಂದ ಮತ್ತೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ಮುಲ್ಕಿ ಕಾರ್ನಾಡಿಗೆ ಹೋಗಿ 8 kg ಸಿಕ್ಕಿದ್ದು. ನಿಮಗೆ ಇಡೀ ನಿಮ್ಮ ಅರ್ಧ ದಿವಸ ಇದಕ್ಕೆ ಹೋಯ್ತಲ್ಲ ಲೋಕೇಶ್ ಅವರೇ, ಅರ್ಧ ದಿವಸ ಇದಕ್ಕೆ ಹೋಯ್ತಲ್ಲ? ಹೌದು, ಅದೇ ತುಂಬಾ ಟೈಮ್ ವೇಸ್ಟ್ ಆಗ್ತದೆ. ಮನೆಯಲ್ಲಿ ಬರುವಾಗ ಕೇಳ್ತಾರೆ, ಎಲ್ಲಿ ಹೋಗಿ ಇಷ್ಟು ಹೊತ್ತು ಏನ್ ಮಾಡಿದ್ರೆ, ಅದು ಏನ್ ಮಾಡಿದ್ರೆ, ಹೀಗೆ ಏನು ಮಾಡಿದ್ರೆ ಅವ್ರು ಕೇಳುದು ಸಹಜ. ಹೌದು. ತಲೆಯಲ್ಲಿ 100 ಇರ್ತದೆ ನಮ್ಮದು, ಏನ್ ಮಾಡುದು? ಏನ್ ಮಾಡ್ತಾ ಇದ್ರಿ ಲೋಕೇಶ್ ನೀವು? ಏನು ನಿಮ್ಮದು ವ್ಯಾಪಾರ ಏನು? ನಾನು MRCL ಎಂಪ್ಲಾಯ್ ಆಗಿ ಇದ್ದೇನೆ, ಡಿಪಾರ್ಟ್ಮೆಂಟ್. ಓಕೆ. ಸೊ ನೀವು ಇನ್ ಟೈಮ್ಗೆ ಕಚೇರಿಗೆ ಹೋಗುದಾ ಅಥವಾ ಸಂಜೆ ಕಚೇರಿ ಮುಗಿಸಿ ಇನ್ ಟೈಮ್ಗೆ ಮನೆ ಬರುವುದಾ? ಹೌದೌದು, ತುಂಬಾ ಸಮಸ್ಯೆ ಆಗಿದೆ. ಎಸ್ ಓಕೆ. ಈಗ ನಾವು ಒಂದು ಸಂಘದ್ದು ಮಾಡ್ತಾ ಇದ್ದೇವೆ. ಎಸ್ ಖಂಡಿತ ನಿಮ್ಮ ಧ್ವನಿ ಜನಪ್ರತಿನಿಧಿಗಳಿಗೆ ಮುಟ್ಲಿ ಖಂಡಿತ. ಎಸ್ ಥ್ಯಾಂಕ್ ಯು ಲೋಕೇಶ್ ಅವರೇ. ಎಸ್ ಇದು ಶರತ್ ಅವರೇ, ಹೇಳ್ತಾ ಇದ್ರಿ ನೀವು ಪರಿಹಾರಗಳ ಬಗ್ಗೆ. ಅದೇ, ಈಗ ಅಪಾರ್ಟ್ ಫ್ರಮ್ ಗೇಲ್ನವರು ಪ್ರಾಜೆಕ್ಟ್ ಸ್ಪೀಡ್ ಅಪ್ ಮಾಡಬೇಕು. ಗೇಲ್ನವರು ಪ್ರಾಜೆಕ್ಟ್ ಅನ್ನು ಸ್ಪೀಡ್ ಮಾಡಬೇಕು. ಏನೇನು ಆಗ್ತಾ ಉಂಟು ಅವ್ರದ್ದು? ಈಗ ಈಗ ಕರೆಂಟ್ಲಿ ಅವ್ರದ್ದು ಬೈಕಂಪಾಡಿ ಏರಿಯಾದಲ್ಲಿ ನಮ್ದು ಅಂಬೇಡ್ಕರ್ ಸ್ಟೇಡಿಯಂ ಏನಿದೆ ಅದರ ಪಕ್ಕದಲ್ಲಿ ಒಂದು ಮದರ್ ಸ್ಟೇಷನ್ ಅಂತ ಮಾಡ್ತಾ ಇದ್ದಾರೆ. ಮದರ್ ಸ್ಟೇಷನ್ ಅಂದ್ರೆ MCF ಗೆ ಕೇರಳದಿಂದ ಬಂದ ಲೈನ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಅದಕ್ಕೆ ಡಿಸ್ಟ್ರಿಬ್ಯೂಷನ್ ಮಾಡೋದು ಅಂತ ಹೇಳಿದ್ರೆ, ಒಂದು ಇಂಡಸ್ಟ್ರಿಯಲ್ ಡಿಸ್ಟ್ರಿಬ್ಯೂಷನ್, ಒಂದು ಕಂಪ್ರೆಸ್ಡ್ ನಮ್ಗೆ ವಾಹನಗಳಿಗೆ. ಈಗ ಏನು ಬೆಂಗಳೂರಿಂದ ಅವರು ತರ್ತಾ ಇದ್ದಾರೆ, ಈಗ 12 hours ಜರ್ನಿ ಮಾಡಿ ಬ್ಯಾಡ್ ರೋಡ್ಸ್ ಅಲ್ಲಿ ಮಳೆ, ಅದರಲ್ಲೆಲ್ಲ ಮಳೆ ಮತ್ತು ನಮ್ಮ ರೋಡ್ ನ ಕತೆ ಕೇಳಿದರೆ ಶಿರಾಡಿ ಘಾಟು ನಾವು ನಿನ್ನೆ ದಿವಸ ನೋಡಿದ್ದೇವೆ, ರಸ್ತೆ ಒಂದು ಕಡೆ ಕುಸಿಯಿತು, ಚಾರ್ಮಾಡಿಯಾಗಿ ಬರ್ತಾ ಇತ್ತು. ಇವತ್ತು ನೋಡುವಾಗ ಚಾರ್ಮಾಡಿಯಲ್ಲಿ ಕೂಡ ಏನು ಮಣ್ಣು ಕುಸಿದಂತ ಒಂದು ಘಟನೆ ನಡೆದಿದೆ. ಸೊ ಅದರಲ್ಲಿ ಏನು ಅವರು ತರ್ತಾ ಇದ್ದಾರೆ, ಒಂದು ವೆಹಿಕಲ್ ಅದನ್ನು 10 ಪಟ್ಟು ಜಾಸ್ತಿ ಮಾಡಬಹುದು. ಇಲ್ಲಿ ಲೋಕಲ್ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಮ್ಗೆ ಎಷ್ಟು ಸಹ ಪೂರೈಸಬಹುದು ಗ್ಯಾಸ್ ಅನ್ನು. ಬಟ್ ಅವರು ಅದನ್ನು ಸ್ಪೀಡ್ ಅಪ್ ಮಾಡಬೇಕು. ಪೈಪ್ಲೈನ್ ಮೂಲಕ ಆಲ್ರೆಡಿ ಇದೆ. ಜಸ್ಟ್ ಸಮ್ ಪ್ರಪೋರ್ಷನೇಟ್ ಆನ್ ಎಕ್ಸ್ಟ್ರಾಕ್ಷನ್ ಮಾಡಿ ಅವರೊಂದು ಕಂಪ್ರೆಷರ್ ಎಲ್ಲ ಮಾಡಿದಾರಂತೆ ರೆಡಿ. ಈಗ ಅದನ್ನೇ ನಾವು ನಾಡ್ದು ಸಂಡೇ ನೋಡೋದಿಕ್ಕೆ ಹೋಗ್ತಾ ಇದ್ದೇವೆ, ನಾನು ಮತ್ತೆ ಮೇಡಮ್ ಹೋಗ್ತೇವೆ. ಸೊ 10 days ಒಂದ್ಸಲ ಶ್ರೀನಾಥ್ ಅವರು ಹೇಳಿದಂಗೆ ನಾವು 3 ಬ್ಯಾಚ್ ಆಗಿ 4 ಬ್ಯಾಚ್ ಆಗಿ ಹೋಗಿ ನೋಡ್ತೇವೆ ಏನ್ ಪ್ರೋಗ್ರೆಸ್ ಉಂಟು. ಯಾಕಂದ್ರೆ ಅವ್ರು ಕಮಿಟ್ಮೆಂಟ್ ಮೇಲೆ ಕಮಿಟ್ಮೆಂಟ್ ಮಾತ್ರ ಕೊಡ್ತಾ ಇದ್ದಾರೆ.
ಗೇಲ್ನವರು. ಓಕೆ, ಫುಲ್ಫಿಲ್ ಆಗ್ಬೇಕು. ಯಾಕಂದ್ರೆ ಇವರು ಕಮಿಟ್ಮೆಂಟ್ ಕೊಡ್ತಾ ಇರ್ತಾರೆ, ಗಾಡಿಗಳು ದಿವಸಕ್ಕೆ 20-30 ಬಂದ್ರೆ, ಈಗ ಹೊಸ ಗಾಡಿಗಳು, ಯಾಕಂದ್ರೆ ಮೇನ್ಲಿ ರಿಕ್ಷಾದವರು ಸೇಲ್ಸ್ ಪ್ರಮೋಷನ್ ಜಾಸ್ತಿ ಆಗ್ತಾ ಉಂಟು, ಅವರಿಗೆ ಅಟ್ರಾಕ್ಟ್ ಆಗ್ತಾ ಉಂಟು ಮೈಲೇಜ್ ಮತ್ತೆ. ಸೊ ಅದು ಒಂದು ಪ್ರಪೋರ್ಷನೇಟ್ ಆಗಿದೆ, ಬಟ್ ಅವರು ಅರ್ಥ ಮಾಡ್ಕೊಳ್ಬೇಕು. ಒಂದು ಎರಡನೇದು, ಅಡ್ಯಾರಲ್ಲಿ ನಮ್ಗೆ ಸಹ್ಯಾದ್ರಿ ಮುಂದೆ ಒಂದು HP ಪಂಪ್ ಅಲ್ಲಿ ಅಂಡರ್ ಗ್ರೌಂಡ್ ಲೈನ್ ರೆಡಿ ಇದೆ ಅಂತ ಅವ್ರು ಹೇಳ್ತಾರೆ. ಯಾರು? CNG ಇದು ಗೇಲ್ ಅಲ್ಲಿ ನಿಮ್ಗೆ ಲ್ಯಾಂಡ್ NOC ಕ್ಲಿಯರೆನ್ಸ್ ಅಂತ ಇದೆ, ಅದನ್ನು ಈ ಲೋಕಲ್ ಬಾಡೀಸ್ ನವರು ಕೊಡ್ತಾ ಇಲ್ಲ ಅಂತ ಹೇಳಿ ಅವರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ನಮ್ಮ ಈ DC ಸರ್ ಮತ್ತೆ MLA MP ಸರ್ ನವರು ನಮ್ಗೆ ಸಪೋರ್ಟ್ ಮಾಡ್ಬೇಕು. ಯಾಕಂದ್ರೆ ಲೋಕಲ್ ಜನರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ರಿಕ್ಷಾದವರು ದುಡಿತಾರೆ ಇದರಲ್ಲಿ. ಅವ್ರು ಅರ್ಧ ದಿನ ಇಲ್ಲಿ ಕೂತ್ಕೊಂಡು ಗ್ಯಾಸ್ ಸಿಗ್ಬೇಕಿದ್ರೆ ಅವ್ರು ಹೇಳ್ತಾರೆ ನಾವು ಯಾವಾಗ ಬಾಡಿಗೆ ಓಡಿಸ್ತೇವೆ ಅಂತ. ಸೊ ಇದನ್ನೆಲ್ಲ ಕಾನ್ಸಂಟ್ರೇಟ್ ಮಾಡಬೇಕಾದ್ರೆ ಈ ಲೋಕಲ್ ಇದನ್ನ ಕ್ಲಿಯರೆನ್ಸ್ಗೆ ನಮ್ಮ MLA MP ಸರ್ ಮತ್ತೆ DC ಸರ್ ಅವರು ನಮ್ಗೆ ಸಪೋರ್ಟ್ ಬೇಕು ಅಂತ ನಾವು ಈಗ ನೆಕ್ಸ್ಟ್ ಅವರನ್ನು ಅಪ್ರೋಚ್ ಮಾಡ್ಲಿಕ್ಕೆ ರೆಡಿ ಮಾಡ್ತಾ ಇದ್ದೇವೆ. ಸೊ ಇದೇ ಅದಕ್ಕೆ ಸೊಲ್ಯೂಷನ್. ಆಸ್ ಆಫ್ ನೌ ಟೈಮ್ ಬೀಯಿಂಗ್ಲಿ ಆಗಸ್ಟ್ ಫಸ್ಟ್ ವೀಕ್ ಅಲ್ಲಿ HCV ಅಂತ ಒಂದು ವೆಹಿಕಲ್ ಹಾಕ್ತಾರಂತ ನಮ್ಗೆ ಕಮಿಟ್ಮೆಂಟ್ ಬಂದಿದೆ ಗೇಲ್ ರೆಪ್ರೆಸೆಂಟೇಟಿವ್ ಅಂತ. ಅದೇ ಅರೌಂಡ್ 700 kg ಗ್ಯಾಸ್ ಬೆಂಗಳೂರಿಂದ ಇಟ್ಕೊಂಡು ಬರ್ತಾರೆ ಅಗೇನ್ ರೋಡ್ ಅಲ್ಲಿ. ಬಟ್ ಅಗೇನ್ ದ ಸಿಚುವೇಶನ್ ವಿಲ್ ರಿಮೇನ್ ಸೇಮ್. ಯಾಕಂದ್ರೆ ಇನ್ನಷ್ಟು ಗಾಡಿಗಳು ಜಾಸ್ತಿ ಆಗ್ತದೆ. ಹೌದು, ಇಲ್ಲಿ CNG ಬಳಕೆ ಮಾಡುವಂತ, ಗ್ಯಾಸ್ ಬಳಕೆ ಮಾಡುವಂತ ವೆಹಿಕಲ್ಗಳು ಮತ್ತಷ್ಟು ಜಾಸ್ತಿ ಆಗಿದೆ. ಬಕಾಸುರನ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಅಂತ ಬಕಾಸುರನ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಅಂತ ಪರಿಸ್ಥಿತಿ ಈಗ ಆಗಿದೆ. ಓನ್ಲಿ ಈಗ ಪೈಪ್ಲೈನ್ ಅಲ್ಲಿ ಅದನ್ನು ಏನು ಆದಷ್ಟು ಶೀಘ್ರವಾಗಿ ಗ್ಯಾಸ್ ಬರುವಂತ ಇದು ಅದು ಮೂಲ ಬರುವಂತದ್ದು ಕೊಚ್ಚಿನ್ ರಿಫೈನರಿಯಿಂದ ಬರುವಂತದ್ದು. ಅದೇ ಲೈನ್ ನಿಮ್ಗೆ ಇನ್ನು ಲೋಕಲ್ ಮಂಗಳೂರು ನಮ್ಗೆ ಅನಿಲಕ್ಕೆ ಯೂಸ್ ಆಗುವಂತ ನಾವೀಗ LPG ಅಂತ ರಿಪ್ಲೇಸ್ಮೆಂಟ್ ಆಗಿ ಇದು LNG ಅಂತ, ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಅಂತ ಮನೆಗೆ ಡೈರೆಕ್ಟ್ ವಿತ್ ಪೈಪ್ ಲೈನ್ ವಿತ್ ಮೀಟರ್. ಈಗ ಆಲ್ರೆಡಿ ಗುಜರಾತ್ ನಲ್ಲಿ, ನಿಮ್ಗೆ ಮಹಾರಾಷ್ಟ್ರದಲ್ಲಿ ಮತ್ತೆ ಡೆಲ್ಲಿಯಲ್ಲಿ ಆಲ್ರೆಡಿ ಇದೆ, ಇದು ಮುಂಚೆಗಿಂದ ಇದೆ. ಇದು ಈಗ ಮಂಗಳೂರು ಸ್ಮಾರ್ಟ್ ಸಿಟಿ ಇನ್ವಾಲ್ವ್ಮೆಂಟ್ ಅಲ್ಲಿ ಈ ಪ್ರಾಜೆಕ್ಟ್ ನಮ್ಗೆ ಬರ್ತಾ ಉಂಟು. ದಟ್ ವಿಲ್ ಟೇಕ್ ಅರೌಂಡ್ 2 years. ಮತ್ತೆ ನನಗೆ ತಿಳಿದಿರೋ ಪ್ರಕಾರ ಇದು ಫುಲ್ ಪ್ಲೆಜ್ ಅಲ್ಲಿ ಬಂದ್ರೆ, ದೇಶದ ಎಲ್ಲಾ ಕಡೆ ಈ CNG ಅನ್ನುವಂಥದ್ದು ಬಂದ್ರೆ, ನಮ್ಮ ದೇಶಕ್ಕೆ ಹೊರಗಡೆಯಿಂದ ತರುವಂತ ಕ್ರೂಡ್ ಆಯಿಲ್ ಅದರ ಡಿಪೆಂಡೆನ್ಸಿ ಕಮ್ಮಿ ಆಗ್ತದೆ, ಕಡಿಮೆ ಆಗುತ್ತೆ. ಆಮೇಲೆ ಬೈ ದ ಟೈಮ್ ಎಥೆನಾಲ್ ಮಿಕ್ಸ್ ಮಾಡ್ತಾರಂತ 2023ಗೆ. ಸೊ ಹಾಗಾಗಿ ಪೆಟ್ರೋಲ್ ಜೊತೆ ಮಿಕ್ಸ್ ಮಾಡ್ತಾರೆ. ಹೌದು, ಅದು ಒಂದು ಇದು ಬಂದಿದೆ. ಆಮೇಲೆ ಇಲೆಕ್ಟ್ರಿಕ್ ವೆಹಿಕಲ್, ಇದೆಲ್ಲ ನಮ್ಮ ಇದನ್ನು GDP-ನ ಜಾಸ್ತಿ ಮಾಡುವಂತ ಚಾನ್ಸಸ್. ಮತ್ತೆ ಜನರಿಗೆ ಈಗಾಗಲೇ ಏನು ನೀವು ಹೇಳ್ತಾ ಇದ್ರಿ, ಪೆಟ್ರೋಲ್ ಡೀಸೆಲ್ ಪ್ರತಿಯೊಬ್ಬರು ಅನುಭವಿಸ್ತಾ ಇರುವಂತ ಸಮಸ್ಯೆ. ಮತ್ತೆ ಏನು ಅದು ಕೇವಲ ವಾಹನ ಸವಾರರ ಸಮಸ್ಯೆ, ವಾಹನದ ಮಾಲೀಕರದ್ದು ಮಾತ್ರ ಸಮಸ್ಯೆ ಆಗಿಲ್ಲ. ಇಂಥ ವಾಹನಗಳನ್ನು ನಂಬಿಕೊಂಡಿರುವಂಥ ಅಥವಾ ದೊಡ್ಡ ಗಾಡಿಗಳನ್ನು ಏನು ಪೂರೈಕೆ ಆಗ್ತಾ ಇರುವಂಥ ಸರಕು ಸಾಗಾಟನೆ ವಹಿವಾಟು, ಇದರೆಲ್ಲ ಪರಿಣಾಮವಾಗಿ ನಮ್ಮ ದಿನಬಳಕೆಯ ವಸ್ತುಗಳಿಗೆ ಕೂಡ ದರ ಜಾಸ್ತಿ ಆಗಿದೆ, ರೇಟ್ ಜಾಸ್ತಿ ಆಗಿದೆ ಇಂಡೈರೆಕ್ಟ್ ಆಗಿ. ಸೊ ಹಾಗಾಗಿ ನೀವು ಹೇಳೋ ಪ್ರಕಾರ ಒಂದು ವೇಳೆ CNG ಅನ್ನು ಇನ್ ಟೈಮ್ ಆಗಿ ಎಲ್ಲ ಕಡೆಯೂ ನಮಗೆ ವ್ಯವಸ್ಥಿತವಾಗಿ ಪೈಪ್ಲೈನ್ ಮೂಲಕ ವ್ಯವಸ್ಥೆ ಮಾಡಲಿಕ್ಕೆ ಆದರೆ ಒಂದು ಏನು ಏರಿದಂಥ ರೇಟ್ ಇದೆ ಅಲ್ವಾ, ಅದು ಎಲ್ಲ ಕೇವಲ ಪೆಟ್ರೋಲ್ ಡೀಸೆಲ್ ಮಾತ್ರ ಅಲ್ಲ, ದಿನ ಬಳಕೆಯ ಎಲ್ಲಾ ವಸ್ತುಗಳಿಗೆ ಈಗ ರೇಟ್ ಜಾಸ್ತಿ ಆಗಿದೆ. ಹೌದು, ಎಲ್ಲ ಒಂದೊಂದು ಏನು ನಾವು ಚಕ್ರ ಅಲ್ವಾ. ಎಸ್, ನಾನು ಈ ಒಂದು ಮಾತುಕತೆಯನ್ನು ಮುಗಿಸ್ಬೇಕಾಗಿದೆ. ನಾನು ಮತ್ತೊಮ್ಮೆ ಶ್ರೀನಾಥ್ ರಾವ್ ಅವ್ರದ್ದು ನಂಬರ್ ಹೇಳ್ತಾ ಇದ್ದೇನೆ. CNG ಬಳಕೆದಾರರು ಅವರನ್ನು ಕಾಂಟ್ಯಾಕ್ಟ್ ಮಾಡಬಹುದು. 9164003518. ಎಸ್, ನಾನು ಕೊನೆಯದಾಗಿ ಸಮಾಪನ ಮಾಡ್ತಾ ಇದ್ದೇನೆ. ಯಾರಾದರೂ ಒಂದು ಮಾತು ಏನಾದರೂ ಇಂಪಾರ್ಟೆಂಟ್ ಹೇಳುವಂಥದ್ದು ಇದ್ದರೆ ಹೇಳಿ, ನಾನು ಸಮಾಪನ ಮಾಡಬೇಕಾಗಿದೆ, ಟೈಮ್ ಆಯಿತು. ನಮ್ದು ಒಂದು ಮಾತಿದೆ ಸರ್ ಮುಗಿಸೋದಕ್ಕೆ ಮೊದಲೇ. ಏನು ಅಂತ ಹೇಳಿದ್ರೆ, ಈಗ ನಾವೊಂದು ಹಠದಲ್ಲಿ ಹೊರಟಿದ್ದೇವೆ. ಅಂದ್ರೆ ಇದು ಒಂದು ಶುರು ಮಾಡಿದ್ದನ್ನ ಒಂದು ಯಶಸ್ವಿ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಒಂದು ಹಠದಲ್ಲಿದ್ದ ಕಾರಣ ಬೆಳಿಗ್ಗೆ 5 ಗಂಟೆಗೆ ಹೋಗ್ಬಿಟ್ಟು ಕ್ಯೂ ಅಲ್ಲಿ ನಿಂತ್ಕೊಳ್ತೇವೆ, ಮತ್ತೆ ಕಂಟಿನ್ಯೂಸ್ ಆಗಿ ಅವ್ರ ಜೊತೆ ಮಾತಾಡ್ತೇವೆ. ಆದರೆ ನಾವು ನೋಡಿದ ಪ್ರಕಾರ ಏನಾಗಿದೆ ಅಂತ ಹೇಳಿದ್ರೆ, ಅಲ್ಲಿ ಆ ಟೀಮ್ ಇದೆಯಲ್ಲ, ಗೇಲ್ ಟೀಮ್ ಇದೆಯಲ್ಲ, ಅವರಿಗೂ ಮತ್ತೆ ಈ ಲೋಕಲ್ ಬಾಡೀಸ್ ಮಧ್ಯೆ ಈ ಕೋಆರ್ಡಿನೇಷನ್ ಅಂತ ಹೇಳ್ತೇವೆ ನೋಡಿ. ಈಗ ಫಾರ್ ಎಕ್ಸಾಂಪಲ್, ಎಷ್ಟು ವಾಹನ ಬಿಡುಗಡೆ ಆಯ್ತು, ವಾಟ್ ಇಸ್ ದ ಸೇಲ್ಸ್ ಎಷ್ಟಾಗ್ತದೆ, ಆ ಸರ್ವೆ ಅವ್ರು ಮಾಡಬೇಕು. ಈಗ ನಾವು RTO ನಂಬರ್ ಅವರಿಗೆ ಕೊಡಬಾರ್ದು, ಅವರಿಗೆ ಅದು ಗೊತ್ತಿರಬೇಕು.
ಇನ್ನೊಂದು ಇಂಟರ್ನಲ್ ಪ್ರಾಬ್ಲಮ್ಸ್ ನಮಗೆ ಬೇಡ, ಹೌದು. ನಮಗೆ ಬೇಕಾಗಿರೋದು ಕಂಟಿನ್ಯೂಸ್ ಸಪ್ಲೈ. ಸೊ ಅದನ್ನು ನಾವು ನೋಡ್ಕೊಳ್ಬೇಕು. ಇನ್ನೊಂದು ಐ ಥಿಂಕ್ ದೇ ಶುಡ್ ಬಿ ಮೋರ್ ಇನ್ವಾಲ್ವ್ ವಿತ್ ದ ಲೋಕಲ್ ಬಾಡೀಸ್, ಅಂದ್ರೆ ಈ ಕೋಆರ್ಡಿನೇಷನ್ ನಾವು ಹೇಳ್ತೇವಲ್ವಾ, ಅದು ಈ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇಂದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅದಕ್ಕೆ ಪರಿಹಾರ ಸಹ ಇದೆಯಲ್ಲ. ಹೌದು, ಖಂಡಿತ ಇದೆ. ಯಾಕಂತ ಹೇಳಿದ್ರೆ ಇಷ್ಟು ದೊಡ್ಡ ಯೋಜನೆಯನ್ನು ಮಾಡುವಾಗ ಎಸ್ ಅವೆಲ್ಲವನ್ನು ಪರಿಹರಿಸಿಕೊಂಡೇ ಮಾಡುವಂತದ್ದೇ ಮಾಡಬೇಕಾದ. ಐ ಥಿಂಕ್ ಅವರ ಹೋಮ್ ವರ್ಕ್ ಅವ್ರು ಚೆನ್ನಾಗಿ ಮಾಡಬೇಕು. ಗೇಲ್ ಇಂಡಿಯಾದವರು. ಮತ್ತೊಂದು ಲಾಸ್ಟ್ ಹೇಳೋದಂದ್ರೆ ಬೆಂಗಳೂರಲ್ಲಿ ಈಗ ಫ್ರೀ ಫ್ಲೋ ಆಗಿ ಸಿಗ್ತಾ ಇದೆ. ಬೆಂಗಳೂರಲ್ಲಿ ಆರಾಮವಾಗಿ ಸಿಗ್ತಾ ಉಂಟು. ಚಿತ್ರದುರ್ಗ, ಮೈಸೂರು, ಚಿತ್ರದುರ್ಗ, ಮೈಸೂರು, ಹುಬ್ಳಿ, ಧಾರವಾಡ, ಶಿವಮೊಗ್ಗದಲ್ಲೂ ಬರ್ತಾ ಇದೆಯಂತೆ. ಸೊ ಅಲ್ಲೆಲ್ಲ ಸಿಗ್ತಾ ಇದೆ. ನಮ್ಮ ಮಂಗಳೂರಲ್ಲಿ ಹಾರ್ಬರ್ ಉಂಟು, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಉಂಟು, ಬೇರೆ ಎಲ್ಲಾ ಫೆಸಿಲಿಟಿ, ಮೆಡಿಕಲ್ ಕಾಲೇಜ್, ಸಿಟಿ ಬೇರೆ ಸ್ಮಾರ್ಟ್ ಸಿಟಿ ಆಗ್ತಾ ಇದೆ. ಸೊ ಇದೊಂದು ನಮ್ಮಲ್ಲಿ ಮಾತ್ರ ಯಾಕೆ ಈ ವಿಳಂಬ? CNG ಬಳಕೆದಾರರ ಪ್ರಶ್ನೆ ಇದು. ಶಿವಮೊಗ್ಗದಲ್ಲಿ ಇರಬಹುದು, ಚಿತ್ರದುರ್ಗದಲ್ಲಿ ಇರಬಹುದು, ಹುಬ್ಳಿ, ಮೈಸೂರು, ಬೆಂಗಳೂರಲ್ಲೆಲ್ಲ ಆರಾಮವಾಗಿ CNG ಲಭಿಸ್ತಾ ಇರುವಾಗ ಮಂಗಳೂರಲ್ಲಿ ಮಾತ್ರ ಯಾಕೆ ಈ ವಿಳಂಬ? ಮಂಗಳೂರಿನ ಜನಪ್ರತಿನಿಧಿಗಳು ಎಲ್ಲರೂ ಮಾತನಾಡಬೇಕಾಗಿದೆ. ಎಸ್, ನಾನು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತೇನೆ. ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಭಾಗಿಗಳಾದಂಥ ಶರತ್ ಸರಳಾಯ ಅವರಿಗೆ ಪ್ರೀತಿಯ ಧನ್ಯವಾದಗಳು ಸರ್. ಎಸ್, ಅದೇ ರೀತಿಯಾಗಿ ಶ್ರೀನಾಥ್ ರಾವ್ ಅವರಿಗೆ ಕೂಡ ಪ್ರೀತಿಯ ಧನ್ಯವಾದಗಳು ಸರ್. ಎಸ್, ಅದೇ ರೀತಿಯಾಗಿ ಪೂರ್ಣಿಮಾ ಭಟ್ ಮೇಡಮ್, ನಿಮಗೆ ಕೂಡ ಪ್ರೀತಿಯ ಧನ್ಯವಾದಗಳು ಸರ್. ತುಂಬಾ ಧನ್ಯವಾದ ಸರ್ ನಮ್ಮನ್ನು ಸಪೋರ್ಟ್ ಮಾಡಿದ್ದಕ್ಕೆ. ಎಸ್, ಖಂಡಿತ ಎಲ್ಲ ನಾಗರಿಕರ ಪರವಾಗಿ ನಾವು ಮಾತಾಡಿದ್ದೇವೆ. ಎಸ್, ನಾನು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, Nippon Paint, Asia's real #1 paint. SDM ಕಾಲೇಜು ಉಜಿರೆ.